ಮಗಳಾಗಿ ಬೆಳೆದೆ. ಈ ಶೋಣಿತಾಪುರ ಅದು ಖಂಡಿತವಾಗಿಯೂ ನಮ್ಮ ಪಾಲಿಗಿಲ್ಲದಾಗಿ ಹೋಗಿದೆ. ಹೇಳಿಕೊಳ್ಳುವುದಕ್ಕೆ ಮಾತ್ರ ನಾವು ಹಿರಿಯವರು, ನಮಗಿಂತ ಕಿರಿಯವರಾದ ತಕವನ್ನಾಳುತ್ತಾ ಇದ್ದಾನೆ. ಇದನ್ನು ಪಡೆಯುವಂತಹ ಉದ್ದೇಶದಿಂದ ಅದೆಷ್ಟೋ ಅಗ್ರಜರನ್ನು ಮಾತೆ ಸುರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿ ಹೋದ್ರು. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂತಿಂತ ಶೋಕವಲ್ಲ ಸ್ವಾಮಿ, ಪುತ್ರ ಶೋಕ. ಈ ಪ್ರಪಂಚದಲ್ಲಿ 3 ವಿಧಂತಹ ಮೋಹಗಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲವಂತೆ. ವಿತ್ತೇಶನ, ದಾರೇಶನ, ಪುತ್ರೇಶನ ಎಂಬ ಹಾಗೆ. ವಿತ್ತೇಶನದ ಮೋಹವನ್ನಾದ್ರೂ ಅಗಲಿರಬಹುದು, ದಾರೇಶನದ ಮೋಹವನ್ನಾದ್ರೂ ಬಿಟ್ಟಿರಬಹುದು. ಆದ್ರೆ ಪುತ್ರೇಶನದ ಮೋಹದಿಂದ ಅಗಲಿರುವುದಕ್ಕೆ ಸಾಧ್ಯವೇ ಇಲ್ಲಂತೆ. ಸದಾ ಪುತ್ರ ಶೋಕದಿಂದ ಅಲಡುತ್ತಿದ್ದಂತ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತು ಕರೆದಾಡಿದಂತ ಮಾತು, ಮಗಳೇ ಸಾಲೆ ಸಾಲೆ ಶೋಧಿಸುವೆ ಚೆಲುವಿಗೆ ಯೌವನ ಇಳೆಯ ಕಾಮು ಕಂಡೆ ತಪಕಿತ್ತು ಇಳೆಯ ಕಾಮರನ್ನ ಕಂಡರೆ ಮೋಹಿಸದುಳಿಯಲು ತಪಕಿತ್ತು ವಿಪ್ರವಾಗುವರೈದೆ ಚೆಲುವಿಗೆ ಹೆಣ್ಣಾದವಳಿಗೆ ರೂಪವು ದೇವರವರೂ ಹೌದು, ಶಾಪವೂ ಹೌದು. ಮರೆಸಿದ ಮರೆಸಿ ಮಾಹಿತಿ ರೂಪ ಧರಿಸಿ ಮಾಹಿತಿ ರೂಪ ವಿರಚಿತೆ ಸಭಾವಿತ್ತು ತರೆಯಾದಿನದಲ್ಲಿ ವಿರಚಿತೆ ಸಭಾವಿತ್ತು ತರೆಯಾದಿನದಲ್ಲಿ ಸುರರಮ್ಮ ಹಗೆಗಳಾಗಿ ಹರು ಸುರರೆಂಬ ಹಗೆಗಳಾಗಿದರು ವಂಶಕ ಮತ್ಸರಿಗಳು. ಯಾವುದು ನಮಗೆ ವಿಘ್ನವನ್ನು ತರುವುದಕ್ಕೆ ಆಗ್ತದೆ ಇಲ್ಲ ಹಾಗೆ ಕಾಯ್ತಾ ಇರ್ತಾರೆ. ಹೇಳಿಕೊಳ್ಳುವುದಕ್ಕೆ ಸುಮನಸರಂತೆ. ಸುಮನಸರಂದ್ರೆ ಎಂತದ್ದು? ಹೂವಿನಂತ ಮನಸ್ಸುಳ್ಳವರು ಎನ್ನುವ ಹಾಗೆ. ಏನು ಸ್ವಾಮಿ ಹೂವಿನಂತ ಮನಸ್ಸು? ಮನಸ್ಸಿನಲ್ಲಿರುವುದೆಲ್ಲ ಮುಳ್ಳೆ. ನಮ್ಮ ಒಳಿತನ್ನೇ ಬಯಸುವುದಿಲ್ಲ, ನಮ್ಮ ಕೆಡುಕನ್ನೇ ಬಯಸುತ್ತಿರುವಂತಹ ಅನಿಮೇಷ ಬಾಲಕರಿಗೆ ಅವರನ್ನೇ ಬಗ್ಗು ಮಾಡಿರುವಂತಹ ಪುತ್ರ ರತ್ನವೊಂದು ತನ್ನ ಉದರದಲ್ಲಿ ಹುಟ್ಟುವಂತಹ ವಿಷಯ ತಿಳಿಯುತ್ತಾದ್ರೆ ವಿಘ್ನವನ್ನು ತರುತ್ತಾರೆ. ಹಾಗಿದ್ರೆ ಕೆಳಗಿರುವಂತ ಕಾಮುಕರಿಗೂ ಗೊತ್ತಾಗಬಾರ್ದು, ಮೇಲಿರುವಂತ ದೇವತೆಗಳಿಗೂ ತಿಳಿಬಾರ್ದು. ಹೇಗೆ ತಪಸ್ಸರಾಚರಿಸಲಿ? ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಅನಿಮಾದಿ ಅಷ್ಟು ಸತಿ ನಮಗೆ ಗೊತ್ತಿಲ್ವಾ? ಯಾವ ಹೊತ್ತಿಗೆ ಯಾವ ರೂಪವನ್ನು ಧಾರಣೆ ಮಾಡುವಂತ ಶಕ್ತಿ ನಮ್ಮಲ್ಲಿ ಇದೆ. ನಿಜ ರೂಪವನ್ನೇ ಮರೆಸಿ ಬಿಟ್ರೆ ಆಯ್ತು. ಈಗ ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕಾ ಬೇಡುವ? ಯಾವ ರೂಪ ಆದಿತ್ತು? ಯಾವುದು? ಓಯ್ ಅಲ್ಲಿ ನೋಡಿದ್ರ ಚಿಕ್ಕ ಎಳೆಗಳನ್ನು ಮೆಲ್ಲುತ್ತಾ ಉಂಟು. ಯಾವುದದು? ಚಿಕ್ಕರಿಯ ಮರಿಗಳಲ್ವಾ? ಅದು ಮಾಡಿದ್ರೆ ಬೇಡದಿದ್ದಾರೆ, ಪ್ರಾಣವೇ ಹೋದಿತ್ತು. ಸರಿ ಸರಿ ಎಚ್ಚರಿಸಿದ್ದೀರಿ ನೀವು, ಅದಾಗುವುದು ಬೇಡ. ಮತ್ತೆ ಯಾವ್ದಾದಿತ್ಯ? ಓಹೋ ಇಲ್ಲಿ ನೋಡಿ, ಎಡೆ ಹುತ್ತದಲ್ಲಿ ಹಾವೊಂದು ಎಡೆ ಎತ್ತುವುದು ವಿಷಪೂರಿತವಾದಂತಹ ಉರಗಗಳು. ಇದರ ತಂಟೆಗೆ ಯಾರು ಹೋಗುವುದಿಲ್ಲ. ಅದಕ್ಕೂ ವೈದಿದ್ದನಪ್ಪ. ಯಾರು ಸ್ವಾಮಿ? ಗರುಡ ಮೇಲೆ ದಾರಿ ಬರ್ತಾರೆ. ಕಚ್ಚಿಕೊಂಡೇ ಹೋದಾನು, ಪ್ರಾಣವೇ ಹೋದಿತ್ತು. ಹೈಣವಾಗುವುದು ಸರಿಯಲ್ಲ, ಹಾವಾಗುವುದು ಸರಿಯಲ್ಲ. ಮತ್ತೆ ಹೇಗೆ ತಪಸ್ಸು ಆಚರಿಸಲಿ? ನಾನು ಏನು ಮಾಡಿ
ಎಂತದು ಎಮ್ಮೆ ಎಮ್ಮೆ ಅಲ್ಲಿ ಹ, ಸ್ವಾಮಿ ಮಹಿಷಿ ರೂಪವನ್ನ ಅಂತ ತಪಸ್ಸನ್ನಾಚರಿಸಿದ್ರೆ ಹೇಗೆ? ಸರಿ ಸರಿ, ನನ್ನ ಮನಸ್ಸು ಯಾಕೋ ಹೇಳ್ತಾ ಇದೆ ಮಾಲಿನಿ ಮಹಿಷಿ ರೂಪವನ್ನ ತಪಸ್ಸನ್ನಾಚರಿಸಿ ಎನ್ನುವ ಹಾಗೆ ತಡ ಮಾಡುವುದಿಲ್ಲ. ಕಾಡುತ್ತಿರುವಂತಹ ಮಹಿಷಿಯ ರೂಪವನ್ನ ತಪಸ್ಸನ್ನಾಚರಿಸ್ತೇನೆ. ಭಗವಂತನಿಂದ ಸಂಪಾದಿಸಿಕೊಂಡಿದ್ದೇನೆ ಜ್ಞಾನ ದೃಷ್ಟಿ, ಅದನ್ನೇ ಕೇಂದ್ರವಾಗಿರಿಸಿಕೊಂಡು ನೋಡುತ್ತೇನೆ. ತಪಸ್ಸಿನ ಧಗೆ ಹೇಳಬೇಕಾದಂತಹ ಈ ಕಾಡಿನಲ್ಲಿ ಹೊಗೆ ಇಡುತ್ತಾ ಇದೆಯಲ್ಲ. ದಿತಿಸುತೆಯಾದಂತಹ ಮಾಲಿನಿ ತನ್ನ ನಿಜ ರೂಪವನ್ನು ಮರೆಮಾಸಿ ಮಹಿಷಿ ರೂಪದಿಂದ ಬಂದಿದ್ದಾಳೆ. ಇವಳ ಸ್ವಾರ್ಥದ ತಪಸ್ಸು ಹೇಗಾಯಿತು? ಸಂಬಂಧವನ್ನು ಕೆಡಿಸಲಿಕ್ಕೆ ಬಂದಂತಹ ಇವಳದೇನಿದು ಸೊಕ್ಕು? ಮಹಿಷಿ ರೂಪವ ಪಕ್ಕು ತನ್ನ ಹಕ್ಕು ಸ್ಥಾಪಿತ ದಿಕ್ಕು ನೋಡುತ್ತಾ ಇದ್ದಾಳೆ. ಇವಳ ದಿಕ್ಕನ್ನೇ ತಪ್ಪಿಸುತ್ತೇನೆ. ಮಹಿಷಿ ರೂಪದಿಂದ ಬಂದಂತಹ ಇವಳ ಉದರದಲ್ಲಿ ಮುಂದೆ ಹುಟ್ಲಿ. ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ತ್ರಿಮೂರ್ತಿಗಳಿದ್ದಾರೆ. ಅವರಿಂದಲೂ ಅಸಾಧ್ಯವಾಗಲಿ, ಇನ್ನು ನಿಲ್ಲುವುದಿಲ್ಲ.
ಅಲ್ಲ, ಇನ್ನೂ ಕೂಡ ಭಗವಂತನ ಕುರಿತಾಗಿ ತಪಸ್ಸು ಮಾಡ್ಲಿಕ್ಕುಂಟು. ಅನನ್ಯವಾದಂತಹ ಭಕ್ತಿಯಿಂದ ಏಕಾಗ್ರತ ಚಿತ್ತದಿಂದ ಭಗವಂತನನ್ನು ಸ್ಮರಿಸಬೇಕು. ಅದಕ್ಕಾಗಿ ಪ್ರಶಾಂತ ಸ್ಥಳ ಆಗಬೇಕು. ಆ ಕಡೆ ನಡೆಯುತ್ತಾರೆ. ಏನಿದು ಮಾಲಿನಿ ಬಡಿಯಲ್ಲಿ ಬರಲಿದ್ದವು ಸಾನುರಾಗದಿ ಬೇರು ಮನನೀರವನು ನಾನಿದನು ಕೈ ತಂದ ತಮ್ಮನ ಜನು ಏನಿದು ಜನನ ತಪ್ಪವು ಮಾಲಿನಿ ಬಡಿಯಲ್ಲಿ ಬರಲಿದ್ದವು ಮಹಿಷಿ ರೂಪದಿಂದ ಹೊರಗೆ ಬಾ. ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿದ್ದಾನೆ. ಬೇಕಾದವರವನ್ನು ಕೇಳು. ಶುಭಂ ಭೂಯಾತ್. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನಂತ ಭಾವಿಸಿಕೊಳ್ತೀನಿ. ನಿದ್ರಾಹ್ರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸುವರೆ ಬಲವಾದಂತಹ ಕಾರಣ ಉಂಟು. ಏನದು? ಮುಂದೆ ನನ್ನ ಉತ್ತರದಲ್ಲೇ ಹುಟ್ಟುವಂತಹ ಮಗು ದುರ ತೀರಾ ಸಮರ್ಥನಾಗಿರಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಅಂತಹ ಪುತ್ರ ರತ್ನವೊಂದು ತನ್ನ ಉದರದಿಂದಲೇ ಹುಟ್ಟುವ ಹಾಗೆ ಹಾಗಂತ ನೀ ಹೇಳಿದ ಅಷ್ಟು ಸಾಮರ್ಥ್ಯಗಳನ್ನು ಹೊಂದಿದಂತಹ ಮಗನ ರೂಪ ಮಾತ್ರ
ಅಲ್ಲ ನಾನು. ಕರುಣಾಸಾಗರ ದೇವ ಎನ್ನುವ ಹಾಗೆ ನಿನ್ನ ಪ್ರತ್ಯಕ್ಷವನ್ನು ಕಂಡು ಸಾಗರದಷ್ಟು ಸಂತಸವನ್ನು ಮನಸ್ಸಿನಲ್ಲಿ ಅನುಭವಿಸಿದೆ. ಆದ್ರೆ ನೀನು ಹೇಳಿದಂತ ಮಾತನ್ನು ಕೇಳಿದಾಗ ಅದೇ ಸಾಗರದ ಅಲೆಯಲ್ಲಿ ಸಿಲುಕಿಕೊಂಡಂತ ನೋವು ನನ್ನ ಪಾಲಿಗೆ ಆಗುತ್ತಾ ಇದೆ. ಯಾಕೆ ಮಗಳೇ? ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಹಿಷನಾಗಿರ್ತಾನೆಯೇ? ಮಹಿಷ ಮಗನನ್ನು ಪಡೆದು ನಾನು ಏನು ಸಾಧನೆ ಮಾಡಬೇಕಾಗ್ತದೆ? ಇದಕ್ಕಿಂತ ಮೃತ್ಯುವನ್ನೇ ಅನುಗ್ರಹಿಸಬಹುದಿತ್ತ. ಮರುಗದಿರು ಮರುಗದಿರು ಮುನಿವರ ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ಎನಿಸಿ ಮೆರೆಯುವರು ಮರೆಯ ಮಾತೇನಲ್ಲ, ಮರೆಯ ಮಾತೇನಲ್ಲ, ಇದು ವಿಧಿಯ ಮಾತು. ಮರೆಯ ಮಾತೇನಲ್ಲ ಸದೈರ್ಯ ಮಾನವೀಯ. ಮಗಳೇ, ದುಃಖಿತಳಾದೆಯ? ನನಗೆ ಗೊತ್ತು. ಧರೆಯ ಕಾಮುಕರೆಲ್ಲರೂ ಕೂಡ ನಿನ್ನನ್ನು ಕಂಡು ಮೋಹಿಸ್ತಾರೆ ಎನ್ನುವುದಕ್ಕಾಗಿ ನೀ ಮಹಿಷ ರೂಪಿಯನ್ನು ತಾಳಿ ಒಂದು ಪ್ರದೇಶದಲ್ಲಿ ಕುಳಿತುಕೊಂಡು ನೋಡಿ. ಪ್ರದೇಶಕ್ಕೆ ಅವು ತಪಸ್ಸಿಗೆ ನಿಜ. ಆ ಪ್ರದೇಶ ಸುಪಾಶ್ವಕ ಎನ್ನುವಂತಹ ಮುನಿಯ ತಪೋಭೂಮಿಯಾಗಿದೆ. ನಿನ್ನ ತಪದ ಪ್ರಭಾವದಿಂದ ಅವನ ತಪೋಭಂಗವಾಗಿ ಕೋಪಗೊಂಡಂತ ಆತ 3 ಮೂರ್ತಿಗಳಿಂದಲೂ ಪರಿಹರಿಸಲು ಅಸಾಧ್ಯವಾದಂತಹ ಶಾಪವಾಕ್ಯಗಳನ್ನು ಆಡಿದ. ಅದೇನೆಂದರೆ ನಿನಗೆ ಹುಟ್ಟುವಂತಹ ಮಗ ಕೊಣನಾಗಲಿ ಎನ್ನುವ ಹಾಗೆ. ಹಾಗಿದ್ರೆ ನಾನು ಪಟ್ಟಂತಹ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿ ಹೋಯಿತಲ್ಲ? ಖಂಡಿತ ಇಲ್ಲ ಮಗಳ. ಮುನಿವರ ವರದ ವಚನ ತಪ್ಪಲು ಅರಿಯದು ಅಂತಷ್ಟೇ ಹೇಳಿದ್ದು ನಾನು. ಹುಟ್ಟಿದಂತಹ ಮಗ ಕೋಣನಾದ್ರೂ ಜಾಣನಾಗುತ್ತಾನೆ, ಧೀರನಾಗುತ್ತಾನೆ, ಶೂರನಾಗುತ್ತಾನೆ, ರಣಗಂಭೀರನಾಗುತ್ತಾನೆ. 3 ಲೋಕದಲ್ಲಿಯೂ ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸಿ ಬಿಡುಗಣ್ಣ ಬರ್ತಿಲರಿಗೆ ಭೀತಿಯನ್ನು ಉಂಟು ಮಾಡುವ ನಡೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ನಿನ್ನ ಮನದ ಬಯಕೆ ಅವರಿಂದ ಪೂರ್ತಿಯಾಗುತ್ತದೆ. ಶುಭವಾಗಲಿ. ಕನಕಗರ್ಭದಲ್ಲಿ ಮನದಿ ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ, ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈಗೆ ನಂದನೆಯು ತಪವಾಗಿ ನಡೆಯುವವರೆಗೆ ತಂದುಬಿಲ್ಲವು ಯಾವುದಕ್ಕಿಂತಲೂ ಚಂದದು ತಪದಿರಲಿ ವಿಧಿ ಒಲಿದವು ಎಂಬ ಬಗೆಯ ನಾನರಿಯುವುದೆಂ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 ದ
ಕಶ್ಯಪರಮ್ಮರ ಕೈ ಹಿಡಿದು ಈ ಶೋಣಿತಾಪುರವನ್ನು ಪ್ರವೇಶಿಸಿದವಳು ಅಸುರದ ಕುಲದ ಸಾಮ್ರಾಜ್ಯಕ್ಕೆ ಮೆರೆಯುತ್ತಾ ಇದ್ದೇನೆ. ದೇವಿಯೇ ನಾನು ಸರಿ. ಹಾಗಾದರೆ ಈ ಹೊತ್ತಿಗೆ ಮನಸ್ಸಿನೊಂದು ಸಂಕಟ ಸ್ವಾಮಿ. ಮಗಳಾದ ಮಾಲಿನಲ್ಲಿ ಅರಿವಿದಂತಹ ವೇಳೆಯಲ್ಲಿ ಸಂತೋಷದಿಂದಲೇ ಒಪ್ಪಿಕೊಂಡು ಕಾನನವನ್ನು ಸೇರಿದವಳು. ಹಾಗಾದರೆ ಈ ಹೊತ್ತಿಗೆ ನಾನು ಯೋಚಿಸುವುದು ಅದನ್ನಲ್ಲ, ಮಗಳು ತಪಸ್ಸನ್ನು ಪೂರ್ಣಗೈದಿರಬಹುದೇ, ವಿಧಿ ಒಲಿದಿರಬಹುದೇ ಹಾಗೆಂದು ಯೋಚಿಸಿದಂತಹ ಸಂದರ್ಭದಲ್ಲಿ ಕೇಳೀತಲ್ಲ ಒಂದು ವಾರ್ತೆ. ಮಗಳಾದ ಮಾಲಿನಿಯು ಅಮ್ಮ ಏನಮ್ಮ ಬಂದಾಗ ಮಾಲಿನಿಯು ದಿತಿದೇವಿ ಮಾಲಿನಿಯು ದಿತಿದೇವಿ
ಚಂದನು ತಪಸ್ಸಿನಲ್ಲಿ ವಿಧಿ ಒಲಿದ ಇದ್ದೆನಗೆ ಮುಂದೆ ತ್ರೈಲೋಕವಿದೆಯಿಂದ ಸುತನು ದೀಪ ಮಹಿಷ ಮಾತೃತಿ ಇದ್ದಲಿ ಏನಪ್ಪ ಚಿಂತಿಸ್ತಾ ಇದ್ದೆ? ಈ ಹೊತ್ತಿಗೆ ನಾನು ಆಲೋಚಿಸುವುದು ಬೇರೆ ಏನೂ ಅಲ್ಲ, ನಿನ್ನ ತಪಸ್ಸನ್ನು ಪೂರ್ಣಗೈದಿರಬಹುದೇ, ಯಾವಾಗ ಬರ್ತೀಯನ್ನುವಂತಹ ನಿನ್ನ ದಾರಿಯನ್ನೇ ಕಾಯುತ್ತಾ ಕುಳಿತುಕೊಂಡಿ. ಬಂದೇ ಮಗಳೇ, ಏನಾಯ್ತಮ್ಮ? ಅಮ್ಮ, ನಿನ್ನ ಆಜ್ಞೆಯಂತೆ ದಟ್ಟವಾದಂತಹ ಕಾರಣವನ್ನು ಸೇರಿಕೊಂಡು ವಿಧಾತನೆ ಕುರಿತು ತಪಸ್ಸನ್ನು ಆಚರಿಸಿ ವಿಧಿ ನನ್ನನ್ನು ಅನುಗ್ರಹಿಸುವುದಕ್ಕೆ ಬಂದನಮ್ಮ. ಹೌದೇ? ಆದ್ರೆ ಬಂದಾಡಿದಂತಹ ಮಾತಾದ್ರೆ ಏನಮ್ಮ? ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿರ್ತಾನಂತೆ. ಮಗಳೇ, ಇದಕ್ಕೆ ಪರಿಹಾರವನ್ನು ನೀನು ಕೇಳಲಿಲ್ಲವೇ? ಇದೆಯಮ್ಮ. ಏನಮ್ಮ? ಕಣ್ಣೀರಿನಿಂದಲೇ ವಿಧಾತನ ಪಾದ ಕಮಲಗಳನ್ನು ತೊಳೆದೆ ಮನ ಕರಗಿದಂತಹ ವಿಧಾತ ಒಂದು ಮಾತನ್ನು ಹೇಳಿದ. ಹೇಗೆ? ಹುಟ್ಟುವಂತಹ ಮಗು ಮಹಿಷನಾದ ಕೋಣನಾದ್ರು ಜಾರನಾಗಿರ್ತಾನಂತೆ. ಮೂರು ಲೋಕದಲ್ಲಿಯೂ ವಿಜಯ ಪತಾಕೆಯನ್ನು ಹರಿಸುವಂತಹ ಧೀಮಂತ ಶ್ರೀಮಂತ ವ್ಯಕ್ತಿಯು ತನ್ನ ಉದರದಿಂದಲೇ ಹುಟ್ಟುತ್ತಾನೆ. ಮಗಳೇ, ಆಕಾರ ಹೇಗಿದ್ರೆ ನಮ್ಮ ಏನು ನಮ್ಮ ಬೇಕಾದ್ದು ಅಧಿಕಾರ ತಾನೆ. ಅಷ್ಟಿದ್ರೆ ಸಾಕು. ತಪಸ್ಸು ಪೂರ್ಣಗೈದಿದ್ಯಾ? ಬೇಕಾದ ವ್ಯವಸ್ಥೆ ಮಾಡಿದ್ದೇನೆ, ವಿಶ್ರಾಂತಿ ಪಡೆಯ. ನಂದನೆಗೆ ಎದೆಗೆ ದೀಪ ವರನಾಗದೆ ಯಾರಿದ್ದಾನೆ? ನಂದನೆಗೆ ಎದೆಗೆ ದೀಪ ವರನಾಗದೆ ಅವನಿದ್ದರೆ ಕಳುಹಿದಳು ಚಾಲಗೊಡದೆ ಮಗಳೇನೂ ಬಂದಿದ್ದಾಳೆ, ಸಂತೋಷವಾಯಿತು. ಹಾಗಾದರೆ ಮಗಳು ಬೆಳೆದು ನಿಂತಿದ್ದಾಳೆ. ಬೆಳೆದು ನಿಂತ ಮಕ್ಕಳಿಗೆ ಮದುವೆ ಮಾಡಿಸುವುದು ತಂದೆ ತಾಯಿಗಳ ಕರ್ತವ್ಯ. ಹೊತ್ತಿಗೆ ಮಗಳಿಗೊಂದು ಮದುವೆ ಆಗಬೇಕು. ಸೂಕ್ತವರನ್ನು ಯಾರಿದ್ದಾನೆ? ಯಾರಾದೀತು? ಯಾರಾದೀತು? ಸಾಮಾನ್ಯದವರಾಗುವುದೇ? ಆಗುದಿಲ್ಲಲ್ಲ. ಖಂಡಿತ ಇಲ್ಲ. ದಿತಿದೇವಿಯ ಮಗಳು ಮಾಲಿನಿಯ ಮದುವೆ. ಹಾಗಾದರೆ ಪಾತಾಳದಲ್ಲಿ ವಿದ್ಯುನ್ಮಾಲಿ ಎಂಬಾತನಿದ್ದಾನಂತೆ. ಇನ್ನು ತಡ ಮಾಡುವುದು ಯಾಕೆ? ಆದಷ್ಟು ಬೇಗನೆ ಓಲೆಯನ್ನು ಬರೆದು ದೂತನ ಮೂಲಕ ಕಳಿಸಿಕೊಡುತ್ತೇನೆ. ಇರುವಂತಹ ಸ್ಥಳ ಸರ್ವಾಧಿಕಾರಿ ಯಾರೆಂದು ಕೇಳಿದೆ? ಎಂದು ಕೇಳಿದ್ದೇವೆ. ಹಾಗೆಂದು ಬಲಬಹುದು ಹೊರಡುವಂತ ಕಾರ್ಯಕ್ರಮ ಪಾಲಿಸಬೇಕು.
ಹುಟ್ಟಿ ಮಧುವನದ ಸರ್ವಾಧಿಕಾರಿಯಾಗಿ ವಿದ್ಯುನ್ಮಾಲಿಯಾದಂತಹ ನಾನೇ ರಂಜಿಸುತ್ತಾ ಇದ್ದೇನೆ. ಎಂದಿನಂತೆ ಎಂದೂ ಕೂಡ ಸಭಾಸ್ಥಾನವನ್ನು ಪ್ರವೇಶಿಸಿದ ಕ್ಷಣವೇ ನಮ್ಮವರೆಲ್ಲ ಎದ್ದು ನಿಂತು ನನ್ನ ಆಗಮನಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಇದ್ದಾರೆ. ಅವರೆಲ್ಲರ ಜಯಘೋಷ ಮುಗಿಲು ಮುಟ್ಟುತ್ತಾ ಇದೆ. ಇಷ್ಟರಲ್ಲೇ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ನಾನು ಗೈದಂತಹ ಸಾಧನೆಗಳ ಬಗ್ಗೆ. ಅಲ್ಲಲ್ಲಿ ಇದ್ದಂತಹ ಅಸುರ ವೀರರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಅಸುರ ಕುಲ ತಿಲಕನಾಗಿ ರಂಜಿಸುತ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನೆನಪಾಗುವುದು ನನ್ನ ಹಿಂದೆ ನಡೆದಂತಹ ಘಟನೆಗಳ ಬಗ್ಗೆ. ರಂಭ ಕರಂಬಕ ಎನ್ನುವಂತಹ ಸಹೋದರರು ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭ. ಕರಂಬಕನ ಅಲಿವಾಯಿತು ಸುರಪನಿಂದ. ರಂಭ ಕಾಲಿನಿಂದ ತಲೆಮರೆಸಿಕೊಂಡಂತಹ ರಂಭ ಕೈಯಲ್ಲಿ ಹೋದ. ವರ್ತಮಾನ ಕಾಲದಲ್ಲಿ ವಿದ್ಯುನ್ಮಾಲಿಯಾಗಿ ನಾನೇ ರಂಜಿಸುತ್ತಾ ಇದ್ದೇನೆ. ಈ ಸೇಡನ್ನು ತೀರಿಸಿಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಮಹದಾಶೆಯನ್ನಿಟ್ಟುಕೊಂಡು ಏನು ಮಾಡೋಣ ಹೇಳಿ. ಈ ಸೈನ್ಯವನ್ನಿಟ್ಟುಕೊಂಡು ಸ್ವರ್ಗವನ್ನಡರುವುದಕ್ಕೆ ಸಾಧ್ಯ ಉಂಟೆ? ಅದು ಕಷ್ಟವೆಂದು ಅರಿತಂತಹ ನಾನು ಸೈನ್ಯ ಬಲ ದೇಹ ಬಲ ಹೊಂದಿದ್ದರೆ ಸಾಲದು, ದೈವಿ ಬಲ ಸಂಪನ್ನನಾಗಬೇಕು ಎನ್ನುವಂತಹ ಉದ್ದೇಶದಿಂದ ನೇರವಾಗಿ ಕಾಂತಾರವನ್ನು ಪ್ರವೇಶಿಸಿದೆ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಉಳಿದಂತಹ ವಿಧಾತ ಏನು ಬೇಕು ಮಗನೇ ಎನ್ನುವ ಹಾಗೆ ಕೇಳಿದ. ಕೊಡುವುದಾದರೆ ಮರಣವೇ ಇಲ್ಲದಂತಹ ವರವನ್ನು ಕೊಡು. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಾತ ಸಾಯಲೇಬೇಕು. ಮರಣ ಹೇಗೆ? ಯಕ್ಷನಿಂದಲೇ ನಿನಗೆ ಮರಣ. ಕೇವಲ ಓರ್ವ ಯಕಶ್ಚಿತ್ ಯಕ್ಷನಿಂದ ಈ ವಿದ್ಯುನ್ಮಾಲಿಗೆ ಮರಣ ಬರುವುದಕ್ಕೆ ಸಾಧ್ಯ ಉಂಟೋ ಹೇಗೆ? ಆ ಬಗ್ಗೆ ನಾನು ಯೋಚಿಸುವುದಲ್ಲ. ಸಮಯ ಸಂದರ್ಭ ಯಾವಾಗ ಒದಗಿ ಬರುತ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿರುವಾಗ ಒದಗಿದಲ್ಲ ಶುಭ ಕಾಲ. ಶುಭ ಸಭೆಯಲ್ಲಿ ಒಲಗಸ್ತನಾಗಿದ್ದಂತಹ ಸಂದರ್ಭ ಚಾರಕನೊಬ್ಬ ಬಂದು ಓಲೆಯನ್ನು ಕೈಗಿತ್ತು ಶೋಣಿತಾಪುರದಿಂದ ಬಂದಿರುವುದಾಗಿ ಹೇಳಿದ. ಉಚಿತವಾದಂತಹ ಉಡುಗೊರೆಗಳಿಂದ ಆತನನ್ನು ಕಳುಹಿಸಿಕೊಟ್ಟದ್ದಾಗಿದೆ. ಓಲೆಯನ್ನು ವಾಚಿಸಿದೆ ಎಂದಾದರೆ ಅಸುರ ಕುಲ ಮಾತೆಯಾದಂತಹ ಅದಿತಿ ದೇವಿ ನನ್ನ ಮಗನು ಪ್ರಾಯ ಪ್ರಬುದ್ಧಲಾಗಿದ್ದಾನೆ, ಮದುವೆ ಮಾಡಬೇಕು ಹೀಗೆ ನಿರ್ಣಯಿಸಿದವಳಿದ್ದೇನೆ. ಸೂರ್ಯನಿಗೆ ಪ್ರತಿ ಸೂರ್ಯನಂತೆ ಮಧುವನದಲ್ಲಿ ರಂಜಿಸುತ್ತಾ ಇರುವಂತಹ ವಿದ್ಯುನ್ಮಾಲಿ ನನ್ನ ಮಗನಿಗೆ ನೀನೇ ತಕ್ಕವರ. ಬರುವ ಸಪ್ತಮಿಯ ದಿವಸ ದಿಬ್ಬನಿಗ ಸಹಿತನಾಗಿ ಬರಬೇಕು. ಜೊತೆಯಲ್ಲಿ ಪುರೋಹಿತರನ್ನೊಡಗೂಡಿಕೊಂಡು ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು. ಸಂತೋಷದ ಉದ್ಗಾರ ಯಾಕೆ ಹೇಳಿ? ಮದುವೆ ಆಗುತ್ತೇನೆ ಎನ್ನುವಂತಹ ಕಾರಣಕ್ಕಾಗಿ? ಖಂಡಿತ ಅಲ್ವೇ ಅಲ್ಲ. ಈ ವಿದ್ಯುನ್ಮಾಲಿಗೆ ಹೆಣ್ಣು ಕೊಡುವುದಕ್ಕಾಗಿ ಅದೆಷ್ಟು ಮಂದಿ ಇದ್ದಾರೆ ಹೇಳಿ? ಹಾಗಂತ ಎಲ್ಲರನ್ನೂ ಮದುವೆ ಆಗ್ಲಿಕ್ಕೆ ಆಗುತ್ತದ? ಖಂಡಿತ ಸಾಧ್ಯವಿಲ್ಲ. ನನ್ನ ಗಣಸ್ಥಿತಿಗೆ ಸರಿಯಾದ ಹೆಣ್ಣಾಗಬೇಕು. ಅದು ಇವಳೇ ಎನ್ನುವುದನ್ನು ತೀರ್ಮಾನಿಸಿದವನಿದ್ದೇನೆ. ಅಲ್ಲಿರುವವರ ಬಗ್ಗೆ ನಾನು ಯೋಚಿಸುವುದು. ಅವರೇನು ಸಾಮಾನ್ಯರ ಹೇಳಿ ಕಲಿತಾರೆ. ಈಕೆಯನ್ನು ವರಿಸುವುದರಿಂದ ಅವರೆಲ್ಲರೂ ನಮ್ಮವರಾಗುವುದಿಲ್ಲವೇ? ಆಮೇಲೆ ಮುಂದಿನ ವಿಚಾರ. ಬಾಸಿಂಗವನ್ನು ಬಿಗಿದು ನಮ್ಮವರನ್ನು ಸೇರಿಸಿಕೊಂಡು ಹೋಗಬೇಕಾಗಿದೆ. ಎಲ್ಲಿದೆ ಕಣಿಗಳು? ನಿಮ್ಮದ್ದಾದಂತಹ ಸ್ವಾಮಿ ನಿಷ್ಠೆಗೆ ಮೆಚ್ಚಬೇಕು. ಸರಿಯಾದ ಸಮಯಕ್ಕೆ ಎಲ್ಲರೂ ಬಂದಿದ್ದೀರಿ. ನಿಮ್ಮ ಜೊತೆಯಲ್ಲಿ ಪುರೋಹಿತರನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದೆ. ಎಲ್ಲಿದ್ದಾರೆ ಪುರೋಹಿತರು?
ಆಶೀರ್ವಾದ. ಪುರೋಹಿತರಿಗೆ ವಂದಿಸಿಕೊಂಡಿದ್ದೆ. ಇದ್ದಿಲ್ಲ ಆಯ್ತಾ? ಪುರೋಹಿತರೇ, ತಡವಾಗಿ ನಮಸ್ಕರಿಸುವುದಕ್ಕೂ ಒಂದು ಕಾರಣ ಉಂಟು. ಏನು? ನಾನು ಹೇಳಿ ಕಳುಹಿಸಿದಂತಹ ಪುರೋಹಿತರು ಹಾ, ತಾವು ಹೌದಾ ಅಲ್ವಾ ಎನ್ನುವಂತಹ ಸಂಶಯ ನನ್ನನ್ನು ಕಾಡುತ್ತಾ ಇತ್ತು. ನಾನೇ ಬರುವುದಕ್ಕೆ ತಡ ಬರುವಂತಹ ರೀತಿಯಲ್ಲಿ ವ್ಯತ್ಯಾಸ ಯಾಕೆ ಸ್ವಾಮಿ? ಅವಸರ. ಅವಸರ. ಹೌದೌದು. ಹಾ. ಏನಂದ್ರೆ ನಾನು ಮನೆಯಲ್ಲಿ ಇರ್ಲಿಲ್ಲ. ಮತ್ತೆ ಎಲ್ಲಿ ಸ್ವಾಮಿ? ಮದುವೆಗೆ ಹೋಗಿದ್ದೆ. ಮದುವೆಗೆ ಹೋಗಿದ್ದೆ? ಹೌದೌದೌದು. ಎಲ್ಲಿ ಸ್ವಾಮಿ? ಯಾರ ಮದುವೆ? ಅದು ನಮ್ಮ ಮನೆ ಹತ್ರ ಹಾ. ಮಂಗಳ ಗೌರಿ ಮದುವೆ. ಮಂಗಲ ಗೌರಿ ಮದುವೆ? ಹೌದೌದು. ಇನ್ನು ಮುಗಿಲಿಲ್ಲ ಸ್ವಾಮಿ? ಇಲ್ಲ, ಸದ್ಯಕ್ಕೆ ಮುಗಿಯುವುದೇ ಇಲ್ಲ. ಬಿಡೋಣ. ಅದು ಅಲ್ಲಿಂದ ನೇರವಾಗಿ ಮನೆಗೆ ಬಂದೆ. ಹಾ. ಸ್ನಾನ ಮಾಡ್ಬೇಕಲ್ಲ. ಸ್ವಾಮಿ, ಓ, ನೀವು ಒಂದು ಹೊತ್ತಿನ ಊಟವನ್ನಾದ್ರೂ ಬಿಡ್ತೀರಿ, ಹಾ. ಸ್ನಾನವನ್ನು ಬಿಡ್ಲಿಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ. ಹಾಗೆ ಕೊಡಪನ ಹಿಡ್ಕೊಂಡು ಬಾವಿ ಕಟ್ಟೆಗೆ ಹೋದೆ. ಹಾ. ಅದಕ್ಕೆ ಸಿಕ್ಕಿಸಿ ಇಳಿಸಿದೆ. ಸರಿ, ಕೊಡಪನ ಜಾರಿ ಬಾವಿಯಲ್ಲೆಲ್ಲ ಏನು ಮಾಡು, ಒಂದಿದ್ದು ಕೊಡಪನ. ಆಮೇಲೆ ಏನು ಮಾಡಿದ್ರಿ ಸ್ವಾಮಿ? ಹೆಂಡತಿ ಹತ್ರ ಹೇಳಿದ್ದೇನೆ, ಹಾ. ನೀನು ಹಗ್ಗ ಹಿಡಿ, ಹೇ. ನಾನು ಬಾವಿಗೆ ಹಿಡಿದು ಕೊಡಪನ ತರ್ತೇನೆ ಅಂತ. ಸರಿ. ಹಗ್ಗ ಹಿಡಿಯಿದ್ಲು, ನಾನು ಇಳಿದೆ. ಹಾ. ಇಳಿದು ಕೊಡಪನ ಕಟ್ಟಿ ಆಮೇಲೆ ನೇತಾಡಿಕೊಂಡು ಮೇಲೆ ಬರ್ತಿದ್ದೆ. ಹಾ. ನಿನ್ನ ಜನ ಬಂತು. ಮೆಚ್ಚಬೇಕು ಸ್ವಾಮಿ. ಓ, ನಿಮ್ಮ ಅಮ್ಮನ ಸಾಹಸಕ್ಕೆ ಹಾ. ಮೆಚ್ಚಲೇಬೇಕು. ಯಾಕೆ? ನಿಮ್ಮನ್ನು ಕೆಳಗೆ ಇಳಿಸಿ ಹಾ. ಆಮೇಲೆ ಎಳೆದ್ರಲ್ಲ. ಮತ್ತೆ ಎಂತ ಮಾಡುದು? ಎಂತದ್ದು ಗೆಳೆಯುದು ಅಂತದ್ದು? ಮತ್ತೆ? ಕರ್ಮ ನಿನ್ನ ಜನ ಬಂತಂತೆ. ಹಾ. ಒಂದ ಅಮ್ಮ ನಮಸ್ಕಾರ ಅಂದ್ರು. ಅದು ಹಾಗೆ ಸ್ವಾಮಿ, ಎಂತ? ಅಪರೂಪದಲ್ಲಿ ಒಂದು ಸಿಗುವಾಗ ಹಾ. ನಮಸ್ಕಾರ ಅಂತ ಹೇಳುದು. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಮತ್ತೇನಾಯ್ತು ಸ್ವಾಮಿ? ಅವಳ ಹಗ್ಗ ಬಿಟ್ಟು ನಮಸ್ಕಾರ ಅಂದ್ರು. ನಾನು ಹೋಗಿ ಬಾಲ್ಯ ಹಿಡಿದಲ್ಲ. ಆಮೇಲೆ ಏನು ಮಾಡಿದ್ರಿ ಸ್ವಾಮಿ? ಮತ್ತೆ ಹೇಗೋ ಅವರೆಲ್ಲ ಅಡ್ಡಾಡಿದ್ರು, ನೇತಾಡಿಕೊಂಡು ಬಂದೆ. ಸರಿ. ಈಗ ಕರೆದದ್ದು ಯಾಕೆ? ಸ್ವಾಮಿ, ಓ. ಮದುವೆ. ಹ, ಯಾರಿಗೆ? ಯಾರ್ಯಾರ ಮದುವೆಗೆ ನಾನು ನಿಮ್ಮನ್ನು ಕರೀತೇನೆ. ಮತ್ತೆ ನನಗೆ ಮದುವೆ. ನಿನಗೆ ಮದುವೆ? ಹೌದು. ಹುಡುಗಿ ಎಲ್ಲ? ಹುಡುಗಿ ಎಲ್ಲ ನೋಡಿ ಆಗಿದೆ. ಹೌದಾ? ಶೋಣಿತಾಪುರ ಆಹಾ. ದಿತಿದೇವಿಯ ಮಗಳು ಆಹಾ. ಮಾಲಿನಿಯನ್ನು ಹಾಗೆ ಶುಭನಾಮದೇ. ಸರಿ. ಎಲ್ಲರೂ ಸಿದ್ಧರಾಗಿ ಬಂದವರಿದ್ದಾರೆ. ಆಹಾ. ಸ್ವಾಮಿ, ಓ. ಅಲ್ಲಿ ಹೋಗಿ ಮತ್ತೆ ಹುಡುಕುವುದಲ್ಲ, ಹೌದಲ್ಲ. ಜೋಲಿಗೆಯಲ್ಲಿ ಬೇಕಾದನ್ನು ತುಂಬಿಸಿಕೊಂಡು ಬನ್ನಿ ಹೋಗೋಣ. ಸ್ವಾಮಿ, ನೋಡಿದಿರಿ, ಎಂತ? ಬಂದು ಸೇರಿದಂತಹ ಸ್ಥಳ ಹಾ, ಇದು ಶೋಣಿತಾಪುರದ ಮಹಾದ್ವಾರ. ಹೌದೌದು. ಸ್ವಾಮಿ, ಓ. ಅರಮನೆಯ ಸುತ್ತವೂ ಆದಂತಹ ಅಲಂಕಾರವನ್ನು ನೋಡಿದರೆ ಹಾ. ಹೊಟ್ಟೆ ತುಂಬಿ ಬರುತ್ತಾ ಉಂಟು. ಹೌದೌದು. ಇಲ್ಲ ಇಷ್ಟಿರಬೇಕಾದ್ರೆ ಒಳಗೆ ಹೇಗಿರಬಹುದು? ಹೌದಲ್ಲ? ನಮ್ಮವರ ಬಗ್ಗೆ ನೀವು ನೋಡಿಕೊಳ್ಳಿ. ನೋಡಿ, ಮಾತಾ ವಿಚಾರಿಸಿ ಬರ್ತೀನಿ. ಅಮ್ಮ, ವಂದಿಸಿಕೊಂಡು. ಶ್ರೇಯಸ್ಸಾಗಲಿ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲಮ್ಮ. ದಿತಿದೇವಿ ಅಮ್ಮ, ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಅಭಿವಾದಗಳನ್ನು ಸಲ್ಲಿಸುತ್ತಾ ಇದ್ದೀನಿ. ಶುಭವಾಗಲಿ. ಸರಿ. ಮದುಮಗ ತಾನೆ. ಹೌದು. ಹೀಗೆ ಆಸನವನ್ನು ಹ. ನೀವೆಲ್ಲರೂ ಆಸೀನವರು. ಎಲ್ಲ ರಾಶಿನಲ್ಲ. ಪುರೋಹಿತರೆ, ಓ. ವಂದಿಸಿಕೊಂಡಿದ್ದೇವೆ. ಇದು ಹೇಳಮ್ಮ. ಇದು ಯಾರು? ಇಲ್ಲಿಯ ಆ, ಮುರಾಣಿ. ಎತ್ತದ್ದು ಸ್ವಾಮಿ, ಮುರಾಣಿ ಮಹಾರಾಣಿ. ಮಹಾರಾಣಿ. ಹ. ದಿತಿ ದಿತಿ ಅಮ್ಮನವರು. ದೊಡ್ಡ ಅಮ್ಮ. ಅದೆತ್ತದ್ದು ಸ್ವಾಮಿ. ಎಲ್ಲರಲ್ಲಿ 13 ಮಂದಿಯಲ್ಲಿ ದೊಡ್ಡ. ಓ, ಹಿರಿಯರು ಎನ್ನುವಂತ ಕಾರಣಕ್ಕಾಗಿ ಹ, ದೊಡ್ಡಮ್ಮ. ದೊಡ್ಡಮ್ಮ. ಆಯ್ತು. ಮುಂದಿನ ಹುಡುಗಿ ನೋಡಿದ್ಯಾ? ಸ್ವಾಮಿ, ಜೊತೆಯಲ್ಲೇ ನಾವು ಬಂದವು. ಹೌದು. ಎಲ್ಲಿಯಾದ್ರೂ ನನಗೆ ಹುಡುಗಿ ತೋರಿಸುವುದನ್ನು ನೀವು ನೋಡಿದ್ದೀರಾ? ಇಲ್ಲ, ತೋರಿಸಲಿಲ್ಲ. ಅದೆಲ್ಲ ಕಾರ್ಯಕ್ರಮ ಇನ್ನಾಗ್ಬೇಕು ಸ್ವಾಮಿ. ಯಾರಲ್ಲಿ 4 ಮಂದಿ ಪ್ರಾಯದ ಹೆಂಗಸರು ಹುಡುಗಿಯನ್ನೊಂದು ಕರ್ಕೊಂಡು ಬನ್ನಿ. ಅದು ಪ್ರಾಯದ ಹೆಂಗಸರು ಯಾಕೆ ಪುರೋಹಿತರೆ? ಪ್ರಾಯದ ಹೆಂಗಸರಂದ್ರೆ ಈಗಿನ ಹುಡುಗಿಯರಿಗೆಲ್ಲ ಸೀರೆ ಉಡ್ಲಿಕ್ಕೆ ಗೊತ್ತಿಲ್ಲ. ಮತ್ತೆ ಈಗೆಲ್ಲ ಇದು ಅಲ್ಲ, ಗೋಣಿಚೀಲ. ಅದು ನಿನ್ನ ಮನೆಯಲ್ಲಿ ಗೋಣಿಚೀಲ. ಸಖಿಯರ ವ್ಯವಸ್ಥೆ ನಾನು ಮಾಡಿ. ಎಲ್ಲ ಕಫಿಯರೆಲ್ಲ ಇದ್ದಾರಂತೆ. ಹಾಗಲ್ಲ ಪುರೋಹಿತರೆ, ಸಖಿಯರು. ಆಯ್ತು. ಎಲ್ಲಿಂದ ಯಾರು ನಮ್ಮ ಶೃಂಗೇರಿಯಿಂದ ಕರ್ಕೊಂಡು ಬನ್ನಿ. ಪೂಜೆ ಉಂಟಾ? ಇದೆಲ್ಲ ಶೃಂಗರಿಸಿ. ಹೌದು, ಆಭರಣ ತೊಟ್ಟು ಸೀರೆ ಉಟ್ಟು ಎಲ್ಲ ಅಲ್ಲಿ ಯಾರಿದ್ದಾರೆ? ಅದು ಆಭರಣ ಎಲ್ಲ ಹಾ. ಹಾಕಿಕೊಂಡು ಬರ್ಲಿಕ್ಕೆ. ಸರಿ. ಹುಡುಗಿ ಬಂದಾಯ್ತು. ಈಗ ಹುಡುಗಿ ಬಂದಾಯ್ತು. ಹುಡುಗಿ ಬಂದು ಆಯ್ತು. ಹುಡುಗಿಯಲ್ಲಿ ಸ್ವಾಮಿ, ಹುಡುಗಿಯಲ್ಲಿ ಅಂತ ಕೇಳಿ ಸಭೆಯಲ್ಲಿ ಅದ ನಿನ್ನ ಕರ್ಮ ನೋಡುದ? ಹುಡುಗಿ ಸಭೆಯಲ್ಲಿ ಮಂಟಪದಲ್ಲಿ. ಕುಳಿತಿರುವಾಗ ನೀವು ಎದುರಿಗೆ ತೋರಿಸಿ ಹುಡುಗಿ ಬಂದಾಯ್ತು ಅಂತ ಹೇಳಿದ ಮೇಲೆ ಮತ್ತೆ ಎಲ್ಲಿ ಹುಡುಕ್ಬೇಕು ಸ್ವಾಮಿ? ಮಂಟಪದಲ್ಲಿ ಇಲ್ಲಿ. ಸರಿ. ಹೇಗಾಗುವುದು ಹುಡುಗಿ? ಪುರೋಹಿತ್ರೆ, ಹುಡುಗಿಯನ್ನು ಸರಿಯಾಗಿ ನೋಡಿ. ಸರಿಯಾಗಿ ನೋಡ್ಬೇಕು. ಮತ್ತೆ ಆಹಾ, ಆಹಾ. ಆಹಾ, ಎಂತ ಹೊಟ್ಟೆ ನೋವು? ಎಂತಹ ಸೌಂದರ್ಯ ಸ್ವಾಮಿ. ಹಾಗೆ. ಈ ಸೌಂದರ್ಯವನ್ನು ಹೊಗಲಿಕ್ಕೆ ಆ. ನಮ್ಮಿಂದ ಬಿಡಿ. ಮತ್ತೆ ಕೆಲವೊಬ್ಬ ಭೂಮಿಯನ್ನು ಹೊತ್ತವನಿದ್ದಾನೆ. ಯಾರು? ಮೋನಪ್ಪ. ಮೋನಪ್ಪ ಅಂತ. 1000 ನಾಲಿಗೆಯುಳ್ಳವ ಶೇಷಪ್ಪ. ಆದಿಶೇಷ. ಹಾ. ಅವನಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಅಷ್ಟು ಜನ. ಹೆಚ್ಚೇಕೆ ಮೇಲಿಂದ ಕೆಳಗಿಳಿದು ಬಂದಂತಹ ರಂಬೆಯು, ರಂಬೆ. ಕೆಳಗಿಂದ ಮೇಲೆದ್ದು ಬಂದಂತಹ ನಾಗಕನ್ನಿಕೆಯು. ನಾಗಕನ್ನಿಕೆ ಈಗ ಮುಗಿದಿದೆ. ಎಲ್ಲಿ ಮುಗಿದದ್ದು ಸ್ವಾಮಿ? ಅಲ್ಲಿ. ಅದು ಅಲ್ಲಿ ಅಲ್ವಾ? ಹೌದು. ಇಲ್ಲಿಂದ ಪ್ರಾರಂಭ. ಹುಡುಗಿ ಒಪ್ಪಿಗೆ ಅಂತ ಹೇಳಿ. ಅಮ್ಮ,
ದೇವರೊಳ್ಳೆ ನಿಮಗೆ ಈ ಹುಡುಗ ಆದಿತಾ? ಯಾರನ್ನು ಪುರೋಹಿತರೆ ನೀವು ತೋರಿಸುದು? ಏನನ್ನು ತೋರಿಸುದು? ಮತ್ತೆ ನಿಮ್ಮ ಕೈಯಲ್ಲಿ ಮತ್ತೆ ಇವ ಇಲ್ಲಿದ್ರೆ ಮತ್ತೆ ಈಗ ತೋರಿಸುದು ದೃಶ್ಯ. ಪುರೋಹಿತರೆ, ಅಮ್ಮನಿಗೆ ಅದು ನನಗೂ ಅದು. ಪುರೋಹಿತ್ರೆ ಓ. ಇದೆಂತ ಎಂತ ಅಮ್ಮನಿಗಾದ್ರೆ ಅಮ್ಮನಿಗೆ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆ ಅಂತ. ಓಹೋ ಹಾಗೆ. ಮತ್ತೆ ಹೇಗೆ? ಅದೆಲ್ಲ ಒಳ್ಳೆಯ ಸಂಸ್ಕಾರ. ಆಯ್ತು, ಮುಂದಿನ ಕಾರ್ಯಕ್ರಮ ಹುಡುಗರಿಗೆ ಹೇಗೆ ಸ್ವಾಮಿ, ಜೊತೆಯಲ್ಲಿ ನನ್ನ ಹಿಂದೆ ಬರ್ಲಿಕ್ಕೆ ಉಂಟ ಇಲ್ವೇ? ಮತ್ತೆ ಹೊರಗೆ ನಿಲ್ಲಿಕ್ಕೆ ಹೇಳ್ತೀರಿ ಸ್ವಾಮಿ? ಹೊರಗೆ ಅಂದ್ರೆ ಈಗ ಕಾರ್ಯಕ್ರಮ ಅಂತರ್ಪಟ ಇಡ್ಲಿಕ್ಕುಂಟು. ಹಾ. ಆಮೇಲೆ ನೀನು ಇನ್ನು ಕಾರ್ಯಕ್ರಮ ಮುಗಿಲ್ಲ. ಪ್ರಾರಂಭ ಕೆಸವ ಪಟ ಪಟ ಕೆಸವ ಅಂತರ್ಪಟ. ಗಟ್ಟಿ ಬೇಡ. ಇವುದು ಓ ಹಾರ. ಯಾರಲ್ಲಿ ಕೊಡಿ. ಆಹಾರ ಸುಲಗ್ನಿ ಕಾವದಾನ ಸದೇವ ತಾರಾಬಲ ಸದೇವ ಚಂದ್ರಬಲ ಸದೇವ ವಿದ್ಯಾಬಲ ಸದೇವ ದೇವರ ಸದೇವ ಲಕ್ಷ್ಮೀನಾರಾಯಣ ಅನುದೀಶ್ವರ. ಮುಖ್ಯಮ್ಮ ಎಂತದ್ದು ಸ್ವಾಮಿ? ಮಾಂಗಲ್ಯ ಕಲ್ಪನಾನೇನ ಮಮ ಜೀವನ ಹೇತುನೋ ವಜ್ರಬದ್ನಾಮಿ ಸ್ವಗತಂ ಜೀವಂ ಸುಲಗ್ನೇ ಸಾವಧಾನ ಸದೇವ ತಾರಾಬಲ ಸದೇವ ಚಂದ್ರಬಲ ಸದೇವ ವಿದ್ಯಾಬಲ ಸದೇವ. ಆದ್ರೆ ಮುಂದಿನ ಕಾರ್ಯಕ್ರಮ ಅರಸಿನ ಮಟ್ಟಿಗೆ. ಇನ್ನು 3 ದಿವಸ ಉಂಟು ಅಷ್ಟೇ. ಎಂತ ನೀನು ಸಾಯ್ಲಿಕ್ಕ? ಅದು ಇಲ್ಲಿ ಸ್ವಾಮಿ. ಯಾವುದು ಇಲ್ಲಿ ಈಗ ಹಚ್ಚಲಿಕ್ಕೆ? ಅರಸಿನ ಎಣ್ಣೆ. ಅರಸಿನ ಎಣ್ಣೆ. ಹಾ. ನಾನು ಹೇಳಿದಾಗ ಹೇಳು ಸರಿ ಎಣ್ಣೆ ಅರಸಿ ಸ್ವಾಮಿ. ಅದು ಒಂದು ಕಾಲದಲ್ಲಿ ಆಗಿ ಹೋಗಿದೆ, ಈಗ ಬೇರೆ. ಎಂತ ಹೇಳ್ತೇನೆ ನೀವು? ಅಲ್ಲಿ ಕೂತ್ಕೊಂಡದ್ದು ಎನ್ನರಸಿ ಹೊನ್ನರಸಿ ಪಟ್ಟದರಸಿ ನಿನ್ನ ಕಂಬಳಿ ಅಂತ ಮುಖಕ್ಕೆ ಚಳಿ ಜೋರುಂಟು ಸ್ವಾಮಿ. ಇಲ್ಲ. ಕಮಲದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಸಾಕು ಅಚ್ಚನ್ನ ಅದ್ಯಾರು? ಅದಿನ್ನಜ್ಜ. ಅಮ್ಮ ಎಣ್ಣೆ ತೆಕ್ಕೊಳ್ಳಿ. ಅವರಿಗೆ ಅಭ್ಯಾಸ ಉಂಟಾ ಪುರೋಹಿತ್ರೆ? ಅವರಿಗೆ ಅಭ್ಯಾಸ ಇಲ್ಲ, ನಿನಗುಂಟಲ್ಲ ಮಧ್ಯಾಹ್ನ ಎದ್ದು ಹೋಗ್ತಿ. ಅಮ್ಮನ ನಾನು ಹೇಳ್ಬೇಕು. ಎಣ್ಣರಸ ಪಟ್ಟದ ರಸ ಕುಂಬಳಕಾಯಿ ರಸ ಅದು ನಿನ್ನ ಅಪ್ಪನ ಗೊಜ್ಜಕ್ಕೆ. ಇಲ್ಲಿ ಹಾಕಿ ಅದು. ಅದು ಹೇಗೆ ನಿಮ್ಮ ಮಂಗನಂತ ಮುಖಕ್ಕೆ ಮಂಗಳಕರವಾದಂತ ಮುಖಕ್ಕೆ ಅಂತದ್ದು. ಅರಸಿನೆಣ್ಣೆ ಹಚ್ಚುತ್ತೇನೆ. ಅರಸಿನೆಣ್ಣೆ ಹಚ್ಚುತ್ತೇನೆ. ಆಯ್ತಾಯ್ತು. ಮೀಸೆ ಮೀಸೆ ಅವಧಿ ಹಣ ತೆಕ್ಕೊಂಡು ಬಂದದ್ದು ಸ್ವಾಮಿ. ಇದು ಮುಂದಿನ ಅಮ್ಮ ಹುಡುಗರಂಟ ಆಶೀರ್ವಾದ ಹುಡುಗರು. ಅದು ಒಳ್ಳೆದಾಯ್ತು. ಆದ್ರೆ ಒಂದು ಪುರೋಹಿತರೆ, ಎಂತ ನಿಮ್ಮದೊಂದು ಕೈ ಬೀಳ್ಬೇಕು. ನನ್ನ ಕೈ ಬೀಳ್ಬೇಕು ಹೀಗೆ ಆಗ್ಬೇಕಾ? ಹಾಗಲ್ಲ, ಮತ್ತೆ ಹೇಗೆ? ಆಶೀರ್ವಾದ. ಆಶೀರ್ವಾದ. ಇದು ಪುರೋಹಿತರ ಕುತ್ತಿಗೆಯಿಂದ ವರಣ ಕುತ್ತಿಗೆಗೆ, ಅಲ್ಲಿಂದ ವಧುವಿಗೆ, ಆಮೇಲೆ ಯಥಾಸ್ಥಾನ ಅಲಂಕರಿಸಲ್ಪಡುವುದು. ಕೊಡ್ಲಿಕ್ಕಿಲ್ಲ. ಇದರಲ್ಲಿ ಎಷ್ಟು ಮದುವೆ ಸುಧಾರಿಸಿದ್ದೀರಿ? ಇದು 37 ಆಗಿದೆ. ಅದೆಂತ ವರೆ? ಒಂದು ಮದುವೆ ಅರ್ಧದಲ್ಲಿ ಗಲಾಟೆಯಾಗಿ ನಿಂತಿದೆ. ಅದು ಪುಟ್ಟ ಗೌರಿ. ನಿನಗೆ ಯಾಕೆ ಅದಕ್ಕೆ ಪ್ರಸಂಗ? ಅದು ಮುಗಿಯುವುದಿಲ್ಲ. ಆ ಮುಂದಿನ ಕಾರ್ಯಕ್ರಮ ಚಪ್ಪರ ಇಳಿಸು. ಎಂತ ಮೇಲೆ ನೋಡುದು ಹಗ್ಗ ಬಿಚ್ಚಿಳಿಸುದ? ಹಗ್ಗ ಬಿಚ್ಚಿಳಿಸುದ? ಮಕ್ಕಳು ಚಪ್ಪರ ಇಳಿಸ್ಕೊಳ್ಳಿ. ಅಮ್ಮ ಒಂದು ಕೈ ಮುಗಿದ ಆಶೀರ್ವಾದ ಬಿಡಬೇಕು. ಗುರು ಹಿರಿಯರೇ, ಮತ್ತೆ ಕರೀತೀನಿ ಆಯ್ತಾ? ಊಟಕ್ಕೆ ಬಂದಾಗ ಬರ್ತಾನೆ. ಬಂಧು ಬಾಂಧವರೇ, ಗೆಳೆಯರೇ, ಇಲ್ಲ ಅಂತ ನಿಮ್ಮ ಹಾಗೆ ಗೆಳತಿಯರೇ, ನಾನು ಇವತ್ತು ಮದುವೆ ಗಂಡನ ಮನೆಗೆ ಹೋಗ್ತಾ ಇದ್ದೇನೆ. ಗಂಡನ ಮನೆಯನ್ನು ಸೇರಿಕೊಳ್ತಾ ಎಲ್ಲರೂ ಆಶೀರ್ವಾದ ಮಾಡಿ ಕಲಿಸಿ. ನೀವು ಅಳುವುದು ಯಾಕೆ ಪುರೋಹಿತರೆ? ಮತ್ತೆ ಯಾರು ಅಳುವುದಿಲ್ಲ, ಮತ್ತೆ ಸಾಯುವುದು. ಅದಕ್ಕೆ ನಾನೇ ಅಳುವುದು.
ಪುರೋಹಿತರೆ ಅದು ಸಾಕಾಗ್ಲಿಲ್ಲ. ಓ ಇಲ್ಲಿ ನೋಡಿ ಅಂತೆ, ಎಂತಾಯ್ತು? ಅವರೆಲ್ಲ ತೌಳವ ದೇಶದವರು. ಹೌದಾ? ಅವರಿಗೆ ಅವರ ಭಾಷೆಯಲ್ಲಿ ಹುಡುಕ. ಅಣ್ಣನ ಕುಲೆ, ಅನ್ನ ಕುಲೆ, ಅಣ್ಣ ಕುಲೆ ಅಲ್ಲ, ಕುಲೆ ಅಣ್ಣನ ಒಟ್ಟಿಗೆ ಇರ್ಬೇಕು. ಅಣ್ಣನ ಕುಲೆ, ಅಣ್ಣನ ಕುಲೆ, ಅಕ್ಕನ ಕುಲೆ, ಅಕ್ಕನ ಕುಲೆ, ಅಜ್ಜರ್ನ ಕುಲೆ, ಅಜ್ಜಿನ ಕುಲೆ, ಅಜ್ಜರ್ನ ಕುಲೆ, ಅಜ್ಜಿನ ಕುಲೆ, ಅಮ್ಮೇರ್ನ ಕುಲೆ. ಅಮ್ಮ್ಯಾರ್ನ ಕುಲೆ ಒಂದೇ. ಹೌದಾ? ಇನ್ನು ಅಮ್ಮೇರ್ನ ಕುಲೆ ಇಲ್ಲಿ ಉಂಟಲ್ಲ. ಯಾನೆ ಯಾನೆ ಮದುವೆ ಆದ ಮದುವೆ ಆದ ಕಂಡೋನಿಯರೆ ಒಟ್ಟಿಗೆ ಫೋನ್ದುಲ್ಲೆ. ಏನು ಪುರೋಹಿತರೆ? ಕಂಡೋನಿಯರ ಕಂಡನಿಯರೇ ಒಟ್ಟಿಗೆ. ಕಂಡನಿಯರೆ ಕಂಡನಿಯರ ಒಟ್ಟಿಗೆ ಪೋನಲ್ಲೇ ನಿಖಲ್ ಮಾತಾ ನಿಖಲ್ ಮಾತಿರ್ಲ ಆಶೀರ್ವಾದ ಅಲ್ಲಿದ್ರೆ ಕೈ ಇತ್ತಿದ್ರೆ ಆಯ್ತಾ? ಪುರೋಹಿತರೆ ಅದು ಮುಗಿಲಿಲ್ಲ. ಓ ಇಲ್ಲಿ ನೋಡಿ ಅಂತೆ, ಎಂತಾಯ್ತು? ಇವರೆಲ್ಲ ಕೊಂಕಣ ದೇಶದವರು. ಹೌದಾ? ಅವರಿಗೆ ಅವರ ಭಾಷೆ ಇರ್ಬೇಕಾ? ಆವ ಎಂತಾರೆ ಒಂದು ಆದದಲ್ಲ, ಇನ್ನು ಎಲ್ಲಿಗೆ ಆವ ಹವ ನೆಗಲೆ ನಿಖಲೆ ಬೊಮ್ಮನಗರಂತೆ ಬೊಮ್ಮನಗರಂತೆ ವಸನಿಚ ಹೊಸನಿಚ ಸಕ್ಕಡಾಶು ಸುಕ್ಕಡಿ ಕೂರಿಯ ಸುಕ್ಕಡಿ ಕೋರಿ ನಾಪುತ ಸುಕ್ಲಿ ಮಾಲ್ಯ ತೆಂಡ್ಲಿಯ ಅಂಬೋಟ ಲೆಂಚ ಪಾಯಸ ಲಾಯಕದತ್ತ ಸಕ್ಕಡ ಆಶೀರ್ವಾದ. ಸಕ್ಕಡ ಆಶೀರ್ವಾದ. ಅಲ್ಲಿಂದ ಕೈ ಇತ್ತಿದ್ದಾರೆ, ಆಶೀರ್ವಾದ ದೊರೆತಾಗಿ ಆಯ್ತಮ್ಮ. ಓ ಪುರೋಹಿತರೆ, ಸ್ವಲ್ಪ ವೇಗವಾಗಿ ಹೇಗೆ ಹೇಳುದು ಪುರೋಹಿತರೆ? ನೀವೇನು ಮದ್ವೆಗನಾಗಿ ಕೂತ್ಕೊಂಡು ಸ್ವಾಮಿ, ನಾಳೆ ಮಾತಾಡಿ. ನೀವೊಂದು ಎಲ್ಲಿ ನನಗೆ ಗಂಟು ಬಿದ್ದಿದ್ದೀರಿ ಅಂತ ಗೊತ್ತಾಗುದಿಲ್ಲ. ಇಲ್ಲಿ ಮತ್ತೆಂತದ್ದು ಸ್ವಾಮಿ? ನನ್ನ ಹೆಂಡತಿ ಹತ್ರ ನಾನು ಮಾತಾಡುವಾಗ ನಿಮಗೇನಾಯ್ತು ಸ್ವಾಮಿ? ನಿನ್ನ ಹೆಂಡತಿ ಹತ್ರ ಮಾತಾಡ್ ಮಾರ, ನಾಳೆ ಮಾತಾಡಿ. ಇವತ್ತಿನ ಕಾರ್ಯಕ್ರಮ ಇನ್ನೂ ಮುಗಿಲಿಲ್ವಾ? ಇಲ್ಲ, ಮತ್ತೆ ಒಂದು ಆಶೀರ್ವಾದ ಬೀಳ್ಬೇಕು. ಹೇಗೆ ಸ್ವಾಮಿ? ಗುರು ಹಿರಿಯರೇ, ಗುರು ಹಿರಿಯರೇ, ಬಂಧು ಬಾಂಧವರೇ, ಬಂಧು ಬಾಂಧವರೇ, ಸಭಿಕ ಮಾಸ ಯಾರಲ್ಲಿ? ಅದು ಯಾಕೆ ಸ್ವಾಮಿ? ಎಂತ ಹೇಳಿದ್ದೀನಿ? ಸಭಿಕ ಮಾಸ ಯಾರಲ್ಲಿ? ಅದು ಹಾಗಲ್ಲ ಸ್ವಾಮಿ. ಮತ್ತೆ? ಸಭಿಕ ಮಹಾಶಯರಲ್ಲಿ ಕೋರಿ ಕೊಲ್ಲುವುದೇನೆಂದರೆ ಅದು ಆ ಮನೆಗೆ ಹೋಗ್ಲಿಕ್ಕೆ. ಹಾಗಲ್ಲ. ಮತ್ತೆ? ಅವರ ಕೈ ನೋಡಿದ್ದೀರಾ? ನಿಮ್ಮ ತಲೆಗೆ ಮಾಡಿದ್ದಾರೆ ಈಗ. ಯಾಕೆ? ಮತ್ತೆ ಕೈ ಈಗ ನೀನು ಇಲ್ಲಿ ಅದು ಕೈ ಕೊಟ್ಟದ್ದಲ್ಲ ಸ್ವಾಮಿ, ಆಹಾ. ಕೈ ಹಿಡಿದಿದ್ದೇನೆ. ಆ, ಈಗ ಈಗ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ನಿಮ್ಮ ಹೆಂಡತಿಯನ್ನೇ ಕರ್ಕೊಂಡು ಹೋಗ್ತೀನಿ. ಅದಾದಿತ್ತು. ಇದು ನನ್ನ ಹೆಂಡತಿ ಯಾಕೆ ಉಪ್ಪಿನಕಾಯಿ ಹಾಕ್ಲಿಕ್ಕ ಮಾರೆ? ನೀವು ಹೇಳಿದಾಗ ಹೇಳ್ಬೇಕಂತ. ನನ್ನ ಹೆಂಡತಿ ಅಲ್ಲ. ಮತ್ತೆ? ಇದು ಹೆಂಡತಿಯನ್ನು ತಿರುಗಿಸ್ಬೇಕಾಯ್ತಾ? ಸರಿ. ತಯಾರಿದೆ. ನಿನಗೆ ಯಾರ್ಯಾರ ಹೆಂಡತಿಯನ್ನೇ ತಿರುಗಿಸಿ ಅಭ್ಯಾಸವ? ಅಲ್ಲ, ಸ್ವಲ್ಪ ಅಭ್ಯಾಸ ಉಂಟವನು. ನಾನು ನೋಡು, ನಾನೆಂದರೆ ನಾನಲ್ಲ ನೀನು, ನೀನೆಂದರೆ ನೀನಲ್ಲ ನಾನು. ಈಗ ಗೊತ್ತಾಯ್ತು? ಸರಿ. ಆದ್ರೆ ಅವರೆಲ್ಲ ಯಾರು? ಅವರೆಲ್ಲರೂ ಕಲಾ ಅಭಿಮಾನಿಗಳು, ಕಲಾ ದೇವರು. ಅದು ಗೊತ್ತುಂಟ ನಿನಗೆ? ನೀನು ಅಮಾಸೆಗೆ ಹುಟ್ಟಿದವ, ಚಮರಿ ಮೃಗ. ಎಲ್ಲರೂ ಆಶೀರ್ವಾದ ಮಾಡಬೇಕು. ಎಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿದರು. ಆಯ್ತು, ನನ್ನ ಕೈ ಇಟ್ಟಿದ್ದಾರೆ. ಅಮ್ಮನ ಶಮ್ಮನ ಶಮ್ಮನ ಶುಭವಾಗಲಿ. ಪುರೋಹಿತರ ಆಶೀರ್ವಾದ. ಪುರೋಹಿತರೆ, ನಿಮ್ಮದೊಂದು ಕೈ. ನಿಮ್ಮ ಜೀವನ ಸುಗಮದಲ್ಲೇ ಹೋಗಲಿ. ಹೋಗ್ಲಿಕ್ಕೆ ಮೊದಲು ಬ್ರಾಹ್ಮಣರಿಗೆ ಊಟ, ತದನಂತರ ನಿಮಗೆ ಊಟ. ಬ್ರಾಹ್ಮಣ ಊಟ ತಕ್ಷಣ ನೀವು ಮೇಲಿನ ಚಪ್ಪರಕ್ಕೆ ಹೋಗಿ. ಚಪ್ಪರದ ಮೇಲ್ಗಡೆ, ಚಪ್ಪರದ ಕೆಳಗಡೆ, ಮೇಲಿನ ಚಪ್ಪರ ಮಾಡಿ. ಕೆಳಗಾಲ ಕಳೆಯಲ ಸತಿಗರ್ಭವನ್ನು ತಳೆದು ಚೆಲುವ ಕುಮಾರನು ಬರೆದಿರಲು ವಿನಯದಲ್ಲಿ ಗೆಲಿದು ಸುರಪುರವ ಬಗೆಯರಿಯವಾದಿತು ಮನಗುತ್ತಿದೆ ಕರ್ಮದಲ್ಲಿ ಮಗಳ ಮದುವೆ ನೀನು ಸಂತೋಷದಲ್ಲೇ ಪೂರೈಸಿದೆ. ಮುದ್ದು ಕಂದಮ್ಮನಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಮಾಲಿನಿ. ಮಹಿಷ ಎನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ. ಹಾಗಾದರೆ ನನ್ನ ವಿಚಾರದಲ್ಲಿ ನಾನು ಯೋಚನೆ ಮಾಡಿದ್ದೇನೆ ಎಂದಾದರೆ ಅಲ್ಲೇ ಉಳಿಯಿತಲ್ಲ ಸ್ವಾಮಿ. ನನ್ನ ಆಸ್ತಿಯನ್ನು ಪೂರೈಸುವವರು ಯಾರು?
ಮಗಳಿಗೆ ಮದುವೆ ಮಾಡಿಕೊಟ್ಟು ಒಂದು ಗಂಡು ಮಗಳಿಗೆ ಜನ್ಮವಿದ್ದಂತಹ ಈ ಸುಸಂದರ್ಭದಲ್ಲಿ ತಾವು ಸಂತೋಷ ಪಡಬೇಕಾಗಿತ್ತು. ಬದಲಾಗಿ ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಇದ್ದೀನಿ. ಅಮ್ಮ, ಒಳ್ಳೆ ಅಳಿಯರನ್ನು ಪಡೆದಿರಂದಾದರೆ ಮಗನನ್ನು ಪಡೆದಂತೆ ಅಲ್ಲಿ. ಕದರದಿ ಸುಳ್ಳಾಪುರದಲ್ಲಿದು ಆಳುವ ಚಿಂತೆಗಳು ಮಗನೇ, ನೀವು ಹೇಳಿದಂತೆ ನಾನು ಸಂತೋಷದಿಂದಲೇ ಇರಬಹುದಾಗಿತ್ತು. ಏನು ಮಾಡೋಣ ಹೇಳು? ಯಾಕಮ್ಮ? ನಾನು ಜನ್ಮ ಕೊಟ್ಟ ಎಲ್ಲ ಮಕ್ಕಳನ್ನು ನನ್ನದಾದಂತ ಆಸೆಯನ್ನು ಪೂರೈಸಲು ಸ್ವರ್ಗಲೋಕವನ್ನು ಗೆಲ್ಲಲೆಂದು ಕಳಿಸಿದೆ. ಪರಿಣಾಮವೇನಾಯಿತು ತಾಯೇ? ನ್ಯಾಯದಲ್ಲಿ ದೊರಕಬೇಕಾದದ್ದು ದೊರಕಲಿಲ್ಲ. ಆ ತ್ರಿದಶರು ನನ್ನ ಮಕ್ಕಳನ್ನೆಲ್ಲ ಮೋಸದಿಂದ ಕೊಂದು ಈ ಹೊತ್ತಿಗೆ ಸ್ವರ್ಗವನ್ನು ಗೆಲ್ಲುವ ವೀರರು ನಮ್ಮಲ್ಲಿ ಯಾರೂ ಇಲ್ಲ. ನಾವು
ಏ, ಯಾರು ನೀ ಯಾಕೆ ಬಂದೆ? ಪಡೆಯಬೇಕಾದಂತಹ ಆಸೆ ಇದ್ದು ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆಯಾ? ಅಷ್ಟ ದಿಕ್ಪಾಲಕರನ್ನು ದಿಕ್ಕಮಾಲಾಗಿ ಓಡಿಸಿದೆಯಾ? ನೋಡು ಸರಿ. ನಿನ್ನನ್ನು ವಿಚಾರಿಸುವುದಕ್ಕೆ ಬಂದ ನಾನೇ ನದಿಯೊಂದನ್ನು ದಾಟುವುದಕ್ಕೆ ಕಷ್ಟ ಹೇಳು. ಸುಲಭನನ್ನೇ ಸೋಲಿಸಿದ ಮೇಲೆ ನೀನೇನು ಯಕ್ಷನಿಂದ ನಿನಗೆ ಮರಣ, ನಿನ್ನ ಮರಣವೇ ತೋರಿಸೋಣ. ಸುರಪಾಲನೆಗೆ ಸುರಪೀಠವನ್ನು ಒದಗಿಸಿದ್ದಾರೆ. ಇನ್ನು ತಡೆ ಮಾಡುವುದು ಸರಿಯಲ್ಲ. ಯಕ್ಷನ ಕೊಡು.
ಪಾತಾಳ ಲೋಕದಲ್ಲಿ ಅದೆಷ್ಟು ರಾಕ್ಷಸ ವೀರರ ಜೊತೆ ಮೆರೆಯುತ್ತಿರುವವರು ನನ್ನ ಅರಸ. ಇವರ ಕೈಯನ್ನು ಹಿಡಿದೆ, ಇವರ ಮನೆಯನ್ನು ಬೆಳಗಿದೆ, ಮನವನ್ನು ಬೆಳಗಿದೆ, ಹೃದಯ ಮಂದಿರದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಗಂಡನ ಪ್ರೀತಿ, ಪ್ರಜೆಗಳ ಅಭಿಮಾನ, ಸಂಪತ್ತು, ಸೌಭಾಗ್ಯ, ಇಷ್ಟಕ್ಕೆ ಹೆಂತನ ಸಾರ್ಥಕತೆ ಹೊಂದುತ್ತದ? ಖಂಡಿತವಾಗಿಯೂ ಇಲ್ಲ. ಹೆಂತನ ಸಾರ್ಥಕತೆ ಹೊಂದುವುದು ತಾಯಿತನದಿಂದ. ದಾಂಪತ್ಯ ಜೀವನ ಎನ್ನುವಂತಹ ಹೊಂಗುಳಿಗೆ ಪುತ್ರ ಸಂತಾನವೇ ಹೊನ್ನ ಕಲಶವಂತೆ ತಾನೊಂದು ಮಗುವಿನ ತಾಯಿಯಾಗಿದ್ದೇನೆ. ಮಹಿಷಾಖ್ಯ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದೇನೆ. ಮಗನ ಬಾಲಲೀಲೆಗಳನ್ನು ನೋಡುತ್ತಾ ದಿನಗಳು ಕಳೆದದ್ದೇ ಗೊತ್ತಾಗ್ಲಿಲ್ಲ. ಅದೆಲ್ಲ ಆಲೋಚನೆ ಮಾಡುವುದು ನಾನು. ನನ್ನವರ ಸುರಲೋಕಕ್ಕೆ ಹೋಗಿ ಅದೆಷ್ಟೋ ಸಮಯಗಳೇ ಕಳೆದು ಹೋಯಿತು. ಅಲ್ಲಿಯ ವಿಷಯ ತಿಳಿಬೇಕಲ್ಲ. ಮಾಲಿನಿ ಮನೆಗಳಿಗೆ ಬೇಡಿದರು. ಮುಚ್ಚಬಾರೆ. ಓ ಅಮ್ಮ ಅಂತ ಹೇಳು. ಯಾರ ನೀನು? ನನ್ನ ಪರಿಚಯ ಇಲ್ಲಮ್ಮ. ಇಲ್ಲ. ನೀನಂದ್ರೆ ನಿಮ್ಮ ಗಂಡ? ಗಂಡ ಪಿಂಡ. ನಮ್ಮವರ ಯೋಗ್ಯತೆ ನಿನ್ನ ಮನೆವರ ಏನು? ವಿಕಾರ ಸ್ವರೂಪಿ. ಯಾರೆಲ್ಲ ಯಾರು ಒಳಗೆ ಹೊಂಟದು? ನೋಡಿಕೊಳ್ಳಿಕ್ಕಿಲ್ಲ. ಸಿಕ್ಕಿದವರನ್ನೆಲ್ಲ ಒಳಗೆ ಬಿಡುವುದೆಯಾ? ಯಾರು? ಎಲ್ಲಿಂದ ಬಂದದ ನೀನು? ಅಮ್ಮ ಎಲ್ಲಿಂದ ಬಂದೆ? ಅಲ್ಲೇನು ಕೆಲಸ? ಉತ್ತರಂಗ ಸುರಪುರ ಯುದ್ಧರಂಗ. ನಿಮ್ಮ ಗಂಡ ಪೂರ್ಣೇಶ್ವರ ಜೊತೆ ನಾನೇಶ್ವರ ಜೊತೆ ಹೋದಮ್ಮ. ವಿಷಯ ಗೊತ್ತುಂಟಾ? ಮಾಲಿನಿ ಗುಣಮಣಿ ಮಾಲಿನಿ ಗುಣಮಣಿ ಅಮ್ಮ ಓದದ್ದೇ ತಡ. ಅಲ್ಲಿ ಯಾವಾಗಲೂ ಸುರತ್ ಕಲ್ಲವರು ಒಬ್ಬೊಬ್ಬರಾಗಿ ಬಂದದ್ದಲ್ಲ, ಮತ್ತೆ ಒಟ್ಟಾಗಿ ಬಂದು ಒಟ್ಟಾಗಿ ಓಡಿಸಿ ದಿಕ್ಪಾಲಕರು ದಿಕ್ಕಾಪಾಲ. ಆಮೇಲೆ ಇನ್ನು ಯಾರು ಇಲ್ಲ ಅಂತ ನಾವೆಲ್ಲ ಯೋಚನೆ ಮಾಡಿದ್ವಿ. ಆವಾಗಲೇ ಬಂದ್ಬಿಟ್ಟಲ್ಲಮ್ಮ. ಯಾರು? ಸಚಿವ ಗಂಡ ಸಚಿಪತಿ ಸುರಪ್ಪ. ಅಮ್ಮ ನೀವು ಟಿವಿ ನೋಡಿದ್ರೆ? ಯಾವ್ದದು? ಸ್ವಲ್ಪ ಹೊತ್ತು ಗೊತ್ತಿಲ್ಲ. ಹೇಳು. ಟಿವಿ ಬರುವಾಗಲೇ ಉಜ್ಜಿರಾಗವನಿಗಳು 56ರಲ್ಲಿ ಬಂದ್ಬಿಟ್ಟು ಮತ್ತೆ ಐರಾವತವನ್ನು ಏರಿಕೊಂಡು ಬರುವುದು, ವಜ್ರ ಇದನ್ನು ಜಲಪಿಸಿಕೊಂಡು ಬರುವುದು. ಬಂದವ ನೇರವಾಗಿ ನಮ್ಮ ರಾಯರ ಬಳಿ. ಆವಾಗಲೊಂದು ಸಿಟ್ಟು ಬಂದು ಮಾತಾಡಿದಲ್ವಮ್ಮ. ಏನದು? ಎಲ್ಲವೋ ಕಾಪಿಟ್ಟಿ ಮಗನೇ, ಎಲ್ಲವೋ ಕಪಟಿ ಮಗನೇ. ಆಹಾ ಕಪಟ ಮಗ.
ಪಾಪಿ ಮಗ ನಿನ್ನ ತಲೆಯಲ್ಲಿ ಬರುಟ್ಟು ಮಗನೇ ಅವರು ನೀನು ಒಂದಕ್ಕೆ ಎರಡಕ್ಕೆಲ್ಲ ಅಲ್ಲಿ ಹೋಗ್ತಿಲ್ಲ ಅಲ್ಲಿ ನಿನ್ನ ಅಪ್ಪ ಇದ್ದಾನ ಸೀಮೆಣ್ಣೆ ನಾನು ನಿನ್ನ ಅಪ್ಪ ಯಾರಿದ್ರೆ ಹೇಗೆ ಮಾತನಾಡಬೇಕಿರುತ್ತ ಪ್ರಜ್ಞೆ ಇಲ್ಲ ನಿನಗೆ ಹೇಳಿ ತಲೆಗೆ ಹೆಚ್ಚಾಯ್ತಾ ತಲೆಗೆ ಕೊಟ್ಟ ತಲೆ ಮೇಲೆ ಕೈ ಹಾಕಿ ಮಾತನಾಡ್ತಿಲ್ವ ನೀನು ದೂರ ನಿನ್ನಲ್ಲಿ ಅಂತರವಿರಲಿ ಅದು ಬೇಕು ಯಾರಿಗೆ ಸನ್ನೆ ಮಾಡುವುದು ನೀನು ಅಮ್ಮ ಎಂತದ್ದು ನಿಮ್ಮಲ್ಲಿ ಲಾರಿಯಲ್ಲಿ ಬಿಟ್ಟದ್ದು ಏನದು ಬಾವಾ ಯಾಕೆ ಬಾವಾ ಎಂತದ ವಿಷಯ ಎಂತದ್ ನನಗೆ ಗೊತ್ತಾಗ್ಲಿಲ್ಲ ಅಲ್ಲಿ ನಡೆದ ವಿಷಯ ಬಾವ ಅಲ್ಲಿ ನಡೆದದನ್ನು ಇಲ್ಲಿ ಹೇಳುವಾಗ ಬಾವ ನಿನಗೆ ಭಾವನೆ ಬರುವುದಾ ನಿನ್ನ ಭಾವನೆಗೆ ಬೆಂಕಿ ಬಿತ್ತು ಅಪ್ಪ ಮುಂದಾಯ್ತು ಆಯ್ತು ಅದಕ್ಕೆ ಬೆಂಕಿ ಬೀಳಲಿ ಅಮ್ಮ ಅಲ್ಲಿ ನೆಲ್ಲಿಗೆ ನಿಲ್ಲಿಸು ಮತ್ತೆ ಮಾತು ಯಾರಿಗಬೇಕು ಮತ್ತೇನಾಯ್ತು ದುಡಿಮೆ ಕಾಣಬೇಕು ಹೌದಪ್ಪ ಮಾತು ನಿಲ್ಲಿಸಿದ್ದೇ ತಡ ನಿಮ್ಮವರು ಒಂದೊಂದು ಬಿಡ್ತಾ ಇದ್ರಮ್ಮ ಪ್ರಯೋಗ ಅದೇ ಸ್ವರ ಪ್ರಯೋಗ ಸೂರಪ್ಪ ಒಮ್ಮೆ ಹಿಂದೆ ಮುಂದೆ ನೋಡಿದ ಮತ್ತೆ ಇವನಿಗೆ ಉಪಾಯ ಇಲ್ಲ ಮರ್ಯಾದೆ ಬಸ್ನಲ್ಲಿ ಅಮ್ಮ ಕಾಲಕ್ಕೂ ಕಟ್ಟಮ್ಮ ಕಟ್ಟ ಕಡೆಗೆ ಸೂರಪ್ಪ ಸೋತು ಓಡಿ ಬಂದಲ್ಲ ಸಂತೋಷವೇ ಸಂತೋಷ ಯಾರಿಂದ ಸಂತಾನದವರು ಸತ್ತೋದ್ರೆ ಅಳ್ತಾ ಇದ್ದಿ ಸೂರಪ್ಪ ಓಡಿದ ಸಂತೋಷದ ಪ್ರತೀಕ ಯಾವುದು ನಗು ಯಾಕೆ ನಗುವುದಿಲ್ಲ ನಗುಬೇಕಮ್ಮ ಆಯ್ತಮ್ಮ ಏ ಪುಣ್ಯಾತ್ಮ ಮೇಲೆ ಬಾ ಎಂತದ ನಗುವುದಂದ್ರೆ ನಗುವುದಿಯ ವಿಷಯ ಬರ್ಲಿಕ್ಕಿಲ್ವಾ ವಿಷಯ ಬರ್ಬೇಕಮ್ಮ ಅಮ್ಮ ಇವರೆಲ್ಲ ಓಡಿ ಹೋದ ಬಳಿಕ ನಮ್ಮ ರಾಯರ ಮಾಸನಲ್ಲಿದ್ದ ಕೂತು ಅಪಶಕುನ ಯಾಕೆ ಹೌದಮ್ಮ ಆಸನ ಆಸನ ಸಿಂಹಾಸನ ಅದೇ ಸಿಂಹವಿಷ್ಟನ ಅದೇ ಪೀಠ ಅದೇ. ಮುಚ್ಚು ಬಾಯಿ. ಬೇಕತ್ತು ಯಾವುದು ಬರ್ದಿಲ್ಲ ಮಾರಿ ಸಂತಾನ ಎಂತದಮ್ಮ ಸಿಂಹವಿಷ್ಟರಾದ್ರ ಆದ್ರ ಆವಾಗಲೇ ಬಂದ್ಬಿಟ್ಟನಮ್ಮ ಯಾರು? ಆಫೀಸರ್ಗಳು ಯಾರು ಆಫೀಸರ್ಗಳು ಅಲ್ಲಿ ಹೋಗ್ತಾರೆ ಏನ್ ಕೆಲಸ ನಷ್ಟ ಮಾಡುವುದು ಅಪ್ಸರಂಗಯ್ಯ ವೃತ್ತಿ ಮಾಡುವವರೆಲ್ಲ ಹೌದಮ್ಮ ಯಾರೆಲ್ಲ ಬಂದ್ರು ತುಂಬಾ ಮಂದಿ ಇದ್ರು ಯಾರೆಲ್ಲ? ಸ್ವಲ್ಪ ಮಂದಿ ಮಾತ್ರ ಹೆಸರು ತಂಬೆ ಊದುವತ್ತಿ ಮೆಣವತ್ತಿ ಮಸಾಲ ದೋಸೆ ಪುಂಡಿಗಸಿ ಆಂಬುಲೆನ್ಸ್ ನೀನು ಸ್ವರ್ಗಕ್ಕೆ ಹೋದದ ಬೇರೆ ಇಲ್ಲಿಗ ಅಲ್ಲಿಗೆ ಒಂದೊಂದೇ ಹೇಳಿ ದಂಬೆ ರಂಬೆ ಊದುವತ್ತಿ ಊರ್ವಶಿ ಮೇಣವತ್ತಿ ಮೇನಕೆ ಅಮ್ಮ ಬಿಸಾಚಿ ನೋಡುವಾಗ ಗೊತ್ತಾಗುದಿಲ್ಲ ಒಳ್ಳೆ ನಾನು ಯಾವುದಕ್ಕೆ? ಘೃತಾಚಿ ಅದರ ಬೆನ್ನಿಗೆ ಮಸಾಲ ದೋಸೆ ಮತ್ತೊಂದು ಬರಲಿಲ್ವಾ ಇಲ್ಲಪ್ಪ ಅದೇ ಮಂಜು ಘೋಷೆ ಅದರ ಬೆನ್ನಿಗೆ ಮತ್ತೊಂದಿತ್ತು ಏನು ಪುಂಡಿಗಸಿ ಕುಂಜಿ ಕತ್ತಲಿ ಕೊನೆಗೆ ಒಂದು ಬಂತಮ್ಮ ಏನು? ಆಂಬುಲೆನ್ಸ್ ಅದು ನೀನು ಕೊಂಡು ಬಂದದೇನು ಯಾವುದು ಪಾಪಿ ನಿನಗೇನು ಸರಿ ಹೇಳಲಿಕ್ಕೆ ಆಗುದಿಲ್ಲ ಯಾವ್ದಮ್ಮ? ಆಲಂಬೂಸೆ ಆಲೂಬೂಸೆ ಆಮೇಲೆ ಅಮ್ಮ ಇವರೆಲ್ಲ ಬಂದು ನಮ್ಮ ರಾಯರ ಬಳಿ ನಿಂದು ನಾಷ್ಟ ಪ್ರಾರಂಭ ಮಾಡಿ ನಾಟ್ಯ ವೈಭವ ನೋಡಿದ್ಯಾ ಹೌದಮ್ಮ. ಹೇಗಿತ್ತ ಚಂದಪ್ಪ ಹೌದಮ್ಮ ನೋಡಿದ್ದೆ ತಾಯಿ ಆದ್ರೆ ಇವರು ಕುಣಿಯುವುದಕ್ಕಿಂತಲೂ ಬಾರಿಸುವುದೇ ಒಂದು ಕೇಳುವುದಕ್ಕೆ ಒಂದು ಚಂದಮ್ಮ ಭಾವಿಸುವುದನ್ನು ಕೇಳಿದ್ಯಾ ಅದನ್ನು ಕೇಳಿದೆ ಹೇಗಪ್ಪದು ಅದು ಈಗುಂಟಮ್ಮ ತಥೋಂಗತಿ ಕುತ್ತ ಕಟ್ಟಾಯ ಟೈಯ ದಿನ ತಥೋಂಗತಿ ಕುತ್ತ ಕಟ್ಟಾಯ ಎಂತದ ಇದು ಅದು ಅಲ್ಲಿ ಬಾರಿಸೋರ್ದು ನಾನು ಈ ತರ ಬಾಯ್ತಲೆಯಲ್ಲಿ ಕೇಳಲೇ ಇಲ್ಲ ಅಲ್ಲ ನಾನು ಕೇಳಿದ್ದಲ್ಲ ಅದು ಹಾಗಲ್ಲ ಮತ್ತೆ? ತತೋಂಗ ದಿಗುತಕ ತೈಯ ತೈಯ ತತೋಂಗ ದಿಗುತಕ ತೈ ಆಗ ಅಮ್ಮ ಈಗ ಇವರು ಇಷ್ಟಕ್ಕೆ ಸಂತೋಷದಲ್ಲಿ ಇರುವಾಗ್ಲೇ ಬಂದ್ಬಿಟ್ಟಲ್ಲ ಅಲ್ಲ ದೇವ ಅದ್ಯಾರು ಅದು ಈಗ ಇಲ್ಲ ಏನು ಮಾಡುವೆ ನೀನು ಎಲ್ಲಿ ಸ್ವಾಮಿ ಪ್ರಚೋದಿಸಬೇಡಿ ಏನದು ಕುಣಿಲಿಕ್ಕಿಲ್ಲ ಹೆಸರು ಪೂರ್ಣಗೊಳಿಸು ನೀವು ಆವಾಗಲೇ ಹೆಸರು ಕೇಳಿದ್ರೆ ಹಾಗೆ ಹೇಳ್ಬೋದಿತ್ತು ಎಷ್ಟೇ ಪಿಂಗಣಿ ಈಗ ಆಗ್ತದೆ ನೋಡು ಹೌದಮ್ಮ ಚಾಮರ ಸೇವೆ ನಾನು ಎಣಿಸಿದ್ದೆ ಇವ್ರದ್ದು ಡಾಮರ್ ಸೇವೆ ಯಕ್ಷರಾಜಲಿಂಗಲಾಕ್ಷ ಬಂದದಲ್ವಾ ಹೌದಮ್ಮ ಗಾಳಿ ಬೀಸೋದಕ್ಕೆ ಬಂದದಲ್ವಾ ಅಮ್ಮ ಆವಾಗಲೇ ಬಂದ ಒಂದೇ ಸಮಯ ಒಂದು ಸೇವೆ ಗಾಳಿ ಬೀಸಿ ಅಮ್ಮ ಅಂದಾಡ್ಲಿಕ್ಕಿಲ್ಲ ಯಾಕೆಮ್ಮ ಯಾರು ನನ್ನ ಗಂಡ ಯಾರು ನಿಮ್ಮ ಗಂಡ ಯಾರು ನನ್ನ ಗಂಡ ಯಾರು ನಿಮ್ಮ ಗಂಡ ಶಕ್ತಿಗಾರ ನಿಮ್ಮ ಗಂಡ ಶಕ್ತಿಗಾರ ನನ್ನವರ ಒಂದೊಂದು ಪೆಟ್ಟು ನೀನು ನೋಡಿದ್ಯೇನೋ ಅಣ್ಣ ಬಾಬಾ ನಿಮ್ಮದ್ದಲ್ಲೇ ಅಮ್ಮ ಈಗ ನೋಡು 4 ಬಾರಿಸ್ತಾರೆ ಇರ್ಬೋದು ಹಾಗೆಂತ ನಾವೆಲ್ಲ ಯೋಜನೆ ಮಾಡಿದ್ದು ಮಾತ್ರಮ್ಮ ಅವ ಗಾಳಿ ಬೀಸುವಾಗ ಮೇಣಿದವರು ಕೆಳಗೆ ಜಾರಿ ಏನಾಗ್ಲಿಲ್ವಮ್ಮ ಅಮ್ಮ ಕೂತವ ಅಲ್ಲಿಂದಲ್ಲಿಗೆ ಪೆಟ್ಟು ಮಾಡ್ತಾರೆ ನಾವೆಲ್ಲ ಯೋಚನೆ ಮಾಡಿದ್ರೆ ಆವಾಗ ಏನಾಯ್ತು ಏನು ಆಗ್ಲಿಲ್ಲ ತಾಯೇ ಕೂತವರು ಅಲ್ಲಿಂದಲ್ಲಿಗೆ ಬರಗಿದ್ರಮ್ಮ ಮತ್ತೆ ನೋಡ್ತಾ ಇದ್ದಾರೆ ಕೊಡ ಕೊಡ ರಕ್ತ ಕಾರುತ್ತಿದೆ ನೀ ಮಡಿಗೆ ಎಲ್ಲ
ಮಾತೆಯನ್ನು ಕೇಳುವಂತ ದುರ್ಯೋಗ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಹೇ ಭಗವಂತ, ನಿನಗೆ ಕರುಣೆ ಎಂಬುದಿಲ್ಲವೇ? ನನ್ನವರ ಸಾವು ನನಗೆ ಬರ್ತಾ ಇದ್ರೆ ಅದನ್ನು ಸಂತೋಷವಾಗಿ ನಾನು ಅದನ್ನು ಸ್ವಾಗತಿಸ್ತಾ ಇದ್ದೆ. ಹೆಣ್ಣಾದವಳು ಯಾವತ್ತು ಬಯಸುವುದು ಏನು? ನಾನು ಮುತ್ತೈದೆಯಾಗಿ ಬದುಕಬೇಕು, ಬಾಳಬೇಕು ಎನ್ನುವ ಹಾಗೆ ಗಂಡನ ಹೆಗಲಡೇರಿ ಹೆಂಡತಿ ಆತ್ಮಲ ಶವವು ಸ್ಮಶಾನ ಯಾತ್ರೆಯನ್ನು ಮಾಡಿತ್ತು ತಾದ್ರೆ ಅಂತ ಹೆಣ್ಣಾದವಳಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆ ಎಂತೆ ಆ ಭಾಗ್ಯವನ್ನು ಕಳೆದುಕೊಂಡೆ ನಾನು. ಆ ಭಾಗ್ಯದಿಂದಲೂ ವಂಚಿತಲಾಗಿ ಹೋದೆ. ಇನ್ನು ನಾನು ಯಾರಿಗಾಗಿ ಬದುಕುವುದು? ಯಾತಕ್ಕಾಗಿ ಬದುಕಲಿ? ಈ ಜೀವನವೂ ಸಾಕು, ಈ ಜೀವವೇ ಸಾಕು. ಇನ್ನರ ಕ್ಷಣ ನಾನು ಬದುಕುವುದಿಲ್ಲ. ನನ್ನವರ ಜೊತೆ ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಅತ್ತು ಬಲವೇ ಸುಮ್ಮನೆ, ಅತ್ತು ಬಲವೇ ಸುಮ್ಮನೆ ನಾಗವ ಅಪ್ಪಿಯಲ್ಲಿ ಬಸಗೈಯೇನೆ ಮಗಲಿ ಕಾಲೇದ ನಾನೇ ತೀರ್ಮಾನವನ್ನು ಕೈಗೊಳ್ಳಬಾರ್ದು. ನಾನು ಸತ್ತೆ ತಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡುವುದಕ್ಕೆ ಯಾರಿದ್ದಾರೆ? ಬರುವಂತಹ ಕಷ್ಟವನ್ನು ಇದ್ದು ಎದುರಿಸಬೇಕು ವಿನಃ ಸಾವೊಂದೇ ದಾರಿಯಲ್ಲ ತಾನೇ. ಸತ್ತವರಿಗಾಗಿ ಅತ್ತಿವಂತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು ತಾನೆ. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ? ಹಾಗಿದ್ರೆ ನಾನು ಎದ್ದು ಸಾಧಿಸಿ ತೋರಿಸಬೇಕು. ನನ್ನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಹಾಗಿದ್ರೆ ನನ್ನ ಈ ಸ್ಥಿತಿಗೆಲ್ಲ ಕಾರಣರು ಯಾರು? ಯಾರು 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 ಯಾರು? ದೇವತೆಗಳೇ, ದೇವತೆಗಳೇ, ನನ್ನ ಹಳೆಯ ಸಿಂಧೂರವನ್ನೇ ಪೂರೈಸಿ, ಕೈಯ ಗಂಕಲವನ್ನೇ ಕೊಡಿದು, ಕೊರಳ ಮಾಂಗಲ್ಯವನ್ನೇ ಜೋಡಿದು, ಮುಡಿಯ ಹೂವನ್ನೇ ಬಣ್ಣಾಗಿರಿಸಿ, ವೈಧವ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರಾ. ನನ್ನ ಈ ಸ್ಥಿತಿಯನ್ನು ಕಂಡು ಮೇಲೆತ್ತರದಲ್ಲಿ ನಿಂತು ನಗುತ್ತಾ ಇದ್ದೀರಾ ದೇವತೆಗಳೇ, ನಗುತ್ತಾ ಇದ್ದೀರಾ. ಇದು ನಿಮ್ಮ ಶಾಶ್ವತವಾದ ನಗುವಲ್ಲ. ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿನ್ನ ಚಲ್ಮಕ್ಕಿದ್ದು ಧಿಕ್ಕಾರವಿರಲಿ. ಹೆಣ್ಣಿನ ಶಾಪ ನಿನ್ನನ್ನು ಯಾವತ್ತು ಬಿಟ್ಟು ಹೋಗುವುದಕ್ಕಿಲ್ಲ ನೋಡು. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿದ್ದು ಕಣ್ಣಿನಲ್ಲೇ ಬರಿಸಿ ಏನು? ಯಾವ ರೀತಿ ಇದ್ದಾನೆಲ್ಲ ನನ್ನ ಮಗ ಮಹಿಷ, ಆತನನ್ನು ಕರೆದು ಸಮಸ್ತ ವಿಷಯವನ್ನು ಅರ್ಪಿ ಆ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸದಿದ್ದರೆ ಮಾಲಿನಿ ನಾನೆಲ್ಲ ನನ್ನ ಕರುಳ ಕುಡಿಯನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ ಬಾ.
ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಕಳುವೆಯರು ಬರಿದಾದಂತಹ ಹಣೆ ಅನಾಥವಾಗಿ ಬಿದ್ದಿರುವಂತಹ ಜಿಲ್ಲಾಭರಣ ಶೋಣಿತ ಪಟ್ಟಣದ ಮೇಲೆ ಸುರಮಾತೆಯ ಕಳುವೆಯರು ಯಾಕಾಗಿ ಕುಸಿತಿರುವುದಾಗಿ
ಶಯನನೇ ಕೈಲಾಸವಾಸನೇ ಸತ್ಯಲೋಕೇಶನೇ ಅನಿಮಿಷರ ನರರ ಗುರಗಳು ಯಾರೆಂದು ಬೆಟ್ಟು ಮಾಡಿದರೆ ಸಾಕು ಅಂಥವರ ಸೊಪ್ಪು ಹೇಳಿಸಲಾಗಿದ್ದರೆ ನಾನು ನಿನ್ನ ಮಗನಲ್ಲ. ಯಾರಿಂದ ಕಷ್ಟವನ್ನು ಮುದ್ದು ಗಂಡ ಹೇಳಲೇನಯ್ಯೋ ಮುದ್ದು ಕಂದ ನಮ್ಮ ಬಾಳುವೆ ನೀನು ಮಗನೇ ಕಂದ ಕಂದ ನಮ್ಮ ಬಾಳುವೆ ತೀರಿದು ಮಗನೇ ಕಂದ ಕಂದ ಮೇಲೆ ಮಾತ ಬಂದೆ ಬಯಸಿ ಕಂದ ಕಂದ ಮೇಲು ಮಾತ ಬಂದೆ ಬಯಸಿ ಕಂದ ಕಂದ ಮುನ್ನೆ ಕಾಲಗಟ್ಟಿ ಸೈತವರದಿ ಮುನ್ನೆ ಕಾಲಗಟ್ಟಿ ಸೈತವರದಿ ಕಂದ ಕಂದ ಹೇಳಲೇನಯ್ಯೋ ಮುದ್ದು ಕಂದ ಕಂದ ಹೆತ್ತ ತಾಯಿಯ ಕರೆಯನ್ನು ಆಲಿಸಿ ಓಡಿಕೊಂಡು ಬಂದೆಯ ಮಗು. ನಿನ್ನ ಮಗನಮ್ಮ ಇಲ್ಲಿ ನಡೆದಂತಹ ವಿಷಯಗಳನ್ನು ಹೇಗೆ ನಿನ್ನೆ ಬಿತ್ತರಿಸಲಿ ಮಗುವೇ? ತಾಯಿ ನನ್ನ ನಾಲಿಗೆ ತಡವರಿಸ್ತಾ ಇದೆ ಮಗನೇ. ಯಾಕೆ ಮಾತುಗಳೇ ಹೊರಡುತ್ತಾ ಇಲ್ಲ ಮಗ. ಏನಮ್ಮ ಈ ಪೂರ್ವದಲ್ಲಿ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೇ? ಗೊತ್ತು. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಏನು ಫಲಿತಾಂಶ? ಸಮರ ಮುಖದಲ್ಲಿ ದೇವತೆಗಳನ್ನೆಲ್ಲರನ್ನು ಪೊರ್ಕು ಬಡಿದು ಸುರಪುರದ ಸುರಗದ್ದುಗೆ ಏರಿದ್ರಂತೆ. ನನಗೆ ನಿನಗೆಂದೇನು ಕಳಾ ಸಮುದಾಯಕ್ಕೆ ಹರ್ಷದಾಯಕವಾದಂತಹ ವಿಷಯ. ನನ್ನಯ್ಯ ಮೂರು ಲೋಕದ ಸಮ್ರಾಟ, ನೀನು ಸಾಮ್ರಾಜ್ಯ ಅಡಬೇಡ. ಇಲ್ಲ ಮಗ, ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯ್ತಪ್ಪ. ಅರ್ಥವಾಗಲಿಲ್ಲ. ಸುರಪುರದ ಸುರಪೇಟದಲ್ಲಿ ನಿನ್ನಯ್ಯ ರಾರಾಜಿಸ್ತಾ ಇದ್ರಂತೆ. ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಕೊಂದರಂತೆ.
ಕೈ ತಟ್ಟಿ ನಗಾಡದೆ ಉಳಿದಾರೆ. ಪ್ರತೀಕಾರವನ್ನು ಮಾಡಿ ಎಷ್ಟು ಹೇಗೆ ನನಗೊಂದು ಆಜ್ಞೆ ನೀಡು, ನಡೆಯುವೆ ನಾಲ್ಕಕ್ಕೆ ಅನಿಮಿಷ ಮತ್ತವರು ಸಮರದಲ್ಲಿ ಕಳೆದು ಹೋದ ಅಧಿಕಾರವನ್ನು ನಾನು ಪಡಿತೇನೆ. ಇದು ಸತ್ಯ. ಇದಕ್ಕೆಲ್ಲ ಕಾರಣ ಯಕ್ಷ. ನನ್ನಯ್ಯನ ಆಯುಷ್ಯಕ್ಕೆ ಕೊನೆ ಬೆಳೆದವನು ಯಕ್ಷರ ಗಿಕ್ಷರ ಲಕ್ಷ್ಯಕ್ಕೆ ತರೆದ ಮುಕ್ಕಂಡನೇ ಬಂದರೂ ಹೋರಾಡಿ ಗೆಲ್ಲಬಲ್ಲಂತಹ ಶಕ್ತಿ ನಿನ್ನ ಮಗನಲ್ಲಿದೆ. ಕಳುಹಿಸಿ. ಕಂದ ಹೀಗೆ ಬಾ ಮಗ. ಮನದಿ ಹಾಲು ನುಡಿಗಳು ಸಂತೋಷಭರಿತನಾದೆ ಮಗನೇ. ಮನದಿ ಹರುಷವನು ನುಡಿಗಳು ಗೆಲ್ಲಬಹುದು ಸಾಮರಲ್ಲಿ ನಿನಗೆ ಘನವನ್ನು ಅನಿಮಿಷದ ಗೆಲ್ಲಬಹುದು ಸಮರದಿ ನಿನಗೆ ಘನವನ್ನು ವನಜನೋವನು ಕೃತಕವಿ ಹರಿ ಹರಿ ಬರುವ ಕೃತಕವಿ ಅನವರತ ಸುಮನದರು ಪಕ್ಷವಿ ನಿನಗೆ ನಿನಗೆ ವಿಧಿಯಲ್ಲಿ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಪರಮಾನಂದ ಉಂಟಾಯಿತು. ನನ್ನಮ್ಮ ಸಂತೋಷದಿಂದಿರಬೇಕು. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜದಲ್ಲಿ ವೀರ ವನಿತೆಯನ್ನು ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರಲಿ, ಅವರನ್ನೆಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥವೇ ಮಗು. ದೇವತೆಗಳು ನಿನಗೆ
ಗಣವೇ ಅಲ್ಲ. ಏನಾದ್ರೆ ಅವರು ಸೋತಾಗ ಅವರ ಭಕ್ಷಣ ವಹಿಸಿಕೊಂಡು ಒಬ್ಬ ಬರ್ತಾನಲ್ಲ, ನಾರಾಯಣ ಹರಿನಾರಾಯಣ ಒಂದೇ ಬರ್ತಾನೆ ಮಗ. ಮಹಿಷನ ಎದುರಿಗೆ ಹರಿ ಬಂದಾನೆ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹರಿ ಯಾವ ವೇಷದಿಂದ ಬಂದ್ರು ಉತ್ತರ ಮಹಿಷ ತಿಳ್ಕೊ. ನಾವು ಜಾಗೃತರಾಗಿರ್ಬೇಕು. ಹೌದಮ್ಮ. ಕಾಲಿಡುವ ಮೊದಲು ನಾವು ಯಾವತ್ತು ನಿಶ್ಚಯಿಸಬೇಕು ಮಗು. ಆತರದ ತೀರ್ಮಾನ ನರ್ತಕ್ಕೆ ಕಾರಣವಾಗ್ತದೆ. ಒಂದು ಕಾರ್ಯದಲ್ಲಿ ಮುನ್ನುಗ್ಗುವಾಗ 10 ಬಾರಿ ಚಿತ್ತದಲ್ಲಿ ಆಲೋಚನೆಯನ್ನು ಮಾಡಬೇಕು. ಅವಸರ ಸಲ್ಲದು ಮಗ. ನಿನ್ನದಾದಂತಹ ದೈಹಿಕವಾದಂತಹ ಬಲ ಸಾಕಾಗುವುದಿಲ್ಲ ಮಗ. ಮತ್ತೆ ಬೇಕು ನಿನಗೆ ದೈವ ಬಲ. ಅದಕ್ಕೆ ದಟ್ಟವಾದಂತಹ ಕಾರಣವನ್ನು ಸೇರಿಕೋ. ಸರಿ ಬಂದೆ ದೂರ ಹೊರಟು. ಕಾಡಿಗೆ ಯಾಕೆ ನೀರು ಮಾರ್ಗವನ್ನು ಉತ್ತರಿಸಿ ಕಾಡಿಗೆ ಹೋಗಿ ಬ್ರಹ್ಮ ಸಾಕ್ಷಾತ್ಕಾರವಾಗಿ ಆಗ್ತದಲ್ಲ ಮಗ? ಓ, ಅವಸರ ಮಾಡಬೇಡ. ಇಲ್ಲ ಮಾಡುವುದಿಲ್ಲ. ಪೂರ್ಣವಾಗಿ ಕೇಳಿಕೊ ನೀನು ಆಯ್ತಮ್ಮ. ಮಗು. ವಿಧಾತನ ಕುರಿತು ನೀನು ತಪಸ್ಸು ಮಾಡಬೇಕು ಮಗ. ಸರಿ ಉಳಿದು ವಿಧಾತ ನಿನ್ನನ್ನು ಅನುಗ್ರಹಿಸುವುದಕ್ಕೆ ಬರ್ತಾನೆ. ಹಾ. ಬಂದಂತಹ ವಿಧಾತನಲ್ಲಿ ನಮಗೆ ಬೇಕಾದಂತಹ ವರಗಳನ್ನು ಪಡೆದು ಹಾ. ನೀನು ಸ್ವರ್ಗಲೋಕಕ್ಕೆ ಲಕ್ಷ್ಯ ನೆಟ್ಟಿದ್ದಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನೆಲ್ಲರನ್ನು ಬಗ್ಗಡಿಸುವುದು ಮಗು. ನಿನ್ನ ಕನಸಿನ ಕೂಸು ಈ ಮಹಿಷ ನಿನ್ನ ಕಣ್ಣೀರ ಕೋಪಾಗ್ನಿಯಾಗಿ ಆವಿರ್ಭಾವಗೊಂಡಿದೆ. ಈ ಕೋಪವೇ ಜ್ವಾಲಾಮುಖಿಯಾಗಿ ಪ್ರಜ್ವಲಿಸಿ ಲೋಕತ್ರಯಗಳನ್ನು ಆಹುತಿಗೊಳ್ಳುತ್ತದೆ ಗೊಳಿಸುತ್ತದೆ ಎನ್ನುವುದಿಲ್ಲ. ಅನುಮಾನ ಬೇಡ, ಗೊಳಿಸಿ. ನೀನಷ್ಟು ಮಾಡಿದ್ರೆ ಸತ್ತ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ದೊರಕಿಸ್ತದೆ ಮಗ. ಸರಿಯಮ್ಮ. ಹೊರಟೇ ಬಿಟ್ಟಿಯ? ಹೌದು. ಬರಿಗೈಯಲ್ಲಿ ಹೋಗ್ಲಿಕ್ಕಿಲ್ಲೇನು? ಇಲ್ಲಿಂದ ಬರಿಗೈಯಲ್ಲಿ ಕಳಿಸಿ ಯಾರು ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗೆ ಸ್ವೀಕರಿಸು ಕಂದ. ನಿನ್ನ ಮಗನಿಗೆ ಖಡ್ಗ ಬೇಕೇನಮ್ಮ? ಯಾಕಪ್ಪ? ಕಾಣುತ್ತಿರುವಂತಹ ಉಭಯ ಶೃಂಗಗಳು ಶೋಭೆಗಲ್ಲ, ವಿರೋಧಿಗಳಿಗೆ ಮೃತ್ಯು ಶೂಲ. ಖಡ್ಗ ಯಾಕೆ ಮುದ್ದು? ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಮ್ಮ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ನನ್ನ ಮಗ ಹೋಗುತ್ತಿರುವುದು ಕಾರಣಕ್ಕೆ ಯಾರಿಂದಲೂ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದು ಎನ್ನುವಂತಹ ಉದ್ದೇಶದಿಂದ ಮಾತಿಗಾಗಿ ಮರುಮಾತಿಲ್ಲ, ಸ್ವೀಕರಿಸಲೇಬೇಕು. ಹೋಗಿ ಬಾ ಮಗು, ಶುಭವಾಗಲಿ. ಕ್ಷಣ ಪುಷ್ಕರ ಕ್ಷೇತ್ರವಾಗುವುದು ತಂದೆ ಬಳಿಕ. ಸಾಕ್ಷಾತ್ಕಾರ ಯೋನಿಜರಿಂದ ಮರಣ ಇಲ್ಲ, ತ್ರೈಮೂರ್ತಿಗಳಿಂದ ಸಾವಿಲ್ಲ. ಚೋಣಿಯಲ್ಲಿ ಲಕ್ಕಿ ಬೆರೆದ ಅವನಲ್ಲಿ ವಿಷಯವನ್ನು ನರಕಬೇಕು. ನಡೀತೇನೆ.
ದೇವತೆಗಳನ್ನು ಬಗ್ಗು ಬಡಿದೆವು. ಸೋತಂತಹ ಸುರಭ ಸುಮ್ಮನೆ ಕೂರಲಿಲ್ಲ. ಆ ಹರಿಯಲ್ಲಿ ದೂರಿತ್ತ ಹರಿಯ ಚಕ್ರಾಘಾತಕ್ಕೊಳಗಾದಂತಹ ನಾವು ಗಿರಿ ಗೌಹರಗಳಲ್ಲಿ ಅಲೆದಾಡುವಂತಾಗಿದೆ. ನಮ್ಮ ತಿರುಗಾಟ ಎಂಬುದು ಹೀಗೆ ಇರಕೂಡದು. ಸಮರ್ಥ ನಾಯಕರೊಂದಿಗೆ ನಮ್ಮ ತಿರುಗಾಟ ಆಗಬೇಕು. ನಮಗೊಬ್ಬ ನಾಯಕ ಬೇಕಂತಿದ್ರೆ ಯಾರಿದ್ದಾರೆ? ಒಂದು ಶುಭ ವಾರ್ತೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದಲ್ಲಿ ಮಾಲಿನಿಗೆ ಸುತನಾಗಿ ಮಹಿಷಾಸುರನೆಂಬ ಮಗ ಹುಟ್ಟಿಕೊಂಡಿದ್ದಾನೆ. ಆತನು ವೀರನು ಶೂರನೂ ಆಗಿದ್ದಾನೆ. ಅಷ್ಟು ಮಾತ್ರ ಇಲ್ಲಿಯವರೆಗೆ ಆದಂತಹ ಅವಮಾನ ಈಗ ಸಮರ್ಥ ನಾಯಕ ನಮಗೆ ಸಿಕ್ಕಿದ್ದಾನೆ. ಆದ್ರಿಂದ ನಾವಿಲ್ಲಿ ಮಾತಾಡಿ ಕಾಲ ಹಾಡು ಮಾಡು ಸರಿಯಲ್ಲ. ನಮ್ಮ ಪಯಣ ಸಹಜವಾಗಿಯೇ ಹುಮ್ಮಸ್ಸು ಅಡಗಿದೆ. ದೇವತೆಗಳನ್ನು ಸದೆ ಬಡಿಯಲೇಬೇಕೆನ್ನುವಂತಹ ಛಲವಿದೆ. ಯಾರೋ ಕಾಣುವುದಕ್ಕಾಗಿ ಬಂದಿದ್ದಾರೆ. ನಿಮಗಾಗಿಯೇ ಅಲಂಕರಿಸಬೇಕು. ಬಿಡದೆ ಉಪಚರಿಸುತ್ತಾ ನಿಮ್ಮ ಅತ್ತ ದೃಷ್ಟಿ ಹರಿಸಿದ್ರೆ ಒಬ್ಬೊಬ್ಬರು ಒಂದೊಂದು ಅಂಗಗಳನ್ನು ತೆಗೆದುಕೊಂಡಿದ್ದೀರಿ. ಯಾರಿಂದ ನಾವು ಕಷ್ಟಕ್ಕೊಳಗಾಗಿದ್ದೀರಿ ಅನ್ನೋದು ಸ್ಪಷ್ಟ. ಎಲ್ಲಿದ್ದವರು ಇಲ್ಲಿಗೆ ಯಾಕೆ ಬಂದಿರಿ? ಇಂತಹ ಕಷ್ಟ ಯಾರಿಂದ ಬಂತು? ನೀವು ಯಾರೆಂಬುದನ್ನು ಹೇಳಿ.
ಅಸುರ ಅಸುರ ಇಲ್ಲಿ ಸೇರಿರುವಂತಹ ಈ ಅಸುರರೆಲ್ಲರೂ ನಮ್ಮವರಿದ್ದಾರೆ. ಆಗಲಿ. ಈ ಮೊದಲು ಶೋಣಿತಾಪುರದಲ್ಲಿ ಅಧಿಕಾರ ಸ್ಥಾನದಲ್ಲಿದ್ದವರು ನಾವು. ಆ ಕಾಲಕ್ಕೆ ಸಾಧನೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಡಾಕವನ್ನು ಏರಿದೆವು. ಅಲ್ಲಿರುವಂತಹ ದೇವೇಂದ್ರಾದಿ ಸುಮರಸರನ್ನು ಸಮರಕೋಣದಲ್ಲಿ ಸದೆ ಹೊಡೆದು ಅಲ್ಲಿಯ ಪೀಠವನ್ನು ಏರಿ ಕುಳಿತು ಮೆರೆದೆವು. ಪುತ್ತುರೆ ಮಚರೆ ಪುತ್ತು ಮಚರೆ ಪಾಪು ಫಲ ಫಲ ಫಲ. ಸಂಶಯ ನಾಕ ಗೆದ್ದದ್ದು ಹೌದಾ? ಗೆದ್ದದ್ದು ನಾವೇ. ಮತ್ತೆ ಇಲ್ಲಿಗೆ ಯಾಕೆ ಬಂದದ್ದು? ಕಾರಣ ಉಂಟು. ನೀವು ಮೊದಲೇ ಗಮನಿಸಿದ್ದೀರಿ. ನಿಮ್ಮ ಹುಟ್ಟಿನ ಗುಟ್ಟು ನನಗೆ ಗೊತ್ತಾಗ್ತಾ ಇಲ್ಲ ಎನ್ನುವಾಗೆ. ಆ ಗುಟ್ಟನ್ನು ರಹಸ್ಯ ಮಾಡ್ಲಿಕ್ಕೆ ನಾವು ಇಲ್ಲಿಗೆ ಬಂದದ್ದು. ಆ ಕಾಲಕ್ಕೆ ಪದಚ್ಯುತಗೊಂಡಂತಹ ದೇವೇಂದ್ರ ಹರಿಯಲ್ಲಿ ದೂರಿಟ್ಟ ಪರಿಣಾಮವಾಗಿ ನಮ್ಮ ಅಂಗಾಂಗವೇ ಹೋಯಿತು. ಹೇಗೆ? ಚಕ್ರ ಬಂತು. ಚಕ್ರ ಹರಿ ಕಳುಹಿಸಿದ್ದು. ಹೌದು. ಆ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡಿದ್ದೇ ತಡ. ನೋಡ್ತೇವೆ ನಮ್ಮ ಅಂಗಾಂಗದಲ್ಲಿ ಇದ್ದ ಸ್ಥಳದಲ್ಲಿ ಯಾವುದಿಲ್ಲ. ಹೌದು. ನಿರ್ಗತಿಕರಾಗಿ ಗುಹೆ ಕಾನನ ಗಹ್ವರಗಳಲ್ಲಿ ಇಲ್ಲಿಯವರೆಗೆ ಅಡಗಿ ಕುಳಿತಿದ್ದೆವು. ಆ ಕಾಲಕ್ಕೆ ಶುಭ ವಿಚಾರ. ಶೋಣಿತಾಪುರದಲ್ಲಿ ಮಾಲಿನ್ಯ ಕಂದನಾದಂತಹ ಮಹಿಷಾಸುರ ಅದನನ್ನು ಭಜನೆಯ ಮೂಲಕ ಮೆಚ್ಚಿಸುವ ಮೂಲಕವಾಗಿ ಅಜೇಯವಾದಂತಹ ವರ ಸಂಪಾದನೆ ಮಾಡಿದ್ದಾನೆ. ನಮಗೆ ಸಮರ್ಥ ನಾಯಕನಿದ್ರೆ ಅದು ಮಹಿಷಾಸುರ ಎನ್ನುವ ಹಾಗೆ ಬಂದಿದ್ದೇವೆ. ನೀವು ನಮಗೆ ಸಮರ್ಥ ನಾಯಕ ಹೇಗೆ? ನಮಗೆ ಅನ್ಯಾಯ ಆಗಿದ್ದು ಮಾತ್ರವಲ್ಲ, ವಿಷಯ ಉಂಟು. ಆ ದೇವತೆಗಳಿಂದ ನಿನ್ನ ತಂದೆಯನ್ನು ಕೊಳ್ಳಿಸಿದ ಮಹಿಷನಿಂದ ಕಾರ್ಯ ಸಾಧನೆ ಕೊಟ್ಟಿತು ಎನ್ನುವಂಥ ಉದ್ದೇಶದಿಂದ ಬಳಿ ಸಾರಿದ್ದೀರಿ. ಸಂದೇಹವ ಬಿಡಿ, ದೇವೃಂದಾವಕರ ಸಕ್ಕನ್ನೊದಗಿಸೋಣ. ನಮಗೆ ಹೆಸರು ಬೇರೆ. ನಿಮ್ಮನ್ನು ಮೊದಲೇ ನೋಡುವಾಗಲೇ ಗೊತ್ತಾಗಿದೆ ನೀವು ಯಾರು ಏನು ಅಂತ. ಮೊದಲೇ ಪರಿಚಯ ಮೂಗೆಲ್ಲ ಕತ್ತರಿಸಿ ಹೋದವರು ಈಗ ಸರಿ ಉಂಟು ಅಂತ ಗೊತ್ತಾಗಿದೆ. ಬಂದ ಕಾರಣ ಏನು ಅಂತ ಆಗ್ಬೇಕು. ನೀನು ವಿಷಯ ಹೇಳಿದ ಮೇಲೆ ಓಡುದೆಲ್ಲಿ? ಯಾಕೆ ಹೆದರಿದೆ? ಮೇಲೆ ಎರಡು ಕೆಳಗೆ ಮೇಲೆ ಕೆಳಗೆ ಎರಡೆರಡು ಎಂತದ್ದು? ಮೇಲೆ ಎರಡು ಕೋಡುಂಟು ಕೆಳಗೆ ಎರಡು ಕಾಲುಂಟು. ಹಾಗಾದ್ರೆ ನಾನು ಯಾರು? ಮನುಷ್ಯಲ್ಲೇ. ಏನು ನಿನ್ನ ಕುಟುಂಬದ ಭೂತವ ಮನುಷ್ಯಂದ? ನಾನು ಯಾರು, ಯಾಕೆ ಬಂದಂತ ಇವ್ರು ಹೇಳ್ತಾರೆ. ಆಗುವ ಜಾತಿ ಸಾಧನೆಗೆ ಬರುದು. ಇದು ಎಂತದ್ದು ಬಂದದ್ದು? ಹೇಗೆ ಕಾಣ್ತದೆ? ಎಂತದ್ದು ಗೊತ್ತಾಗುದಿಲ್ಲ. ನಮ್ಮ ನಾಯಕ. ಓ ನಿಮ್ಗೆ ನಾಯಕ. ನಾಯಕ ನೀನು. ಅಲ್ಲ ನೀವು ನಾಯಕ ಇರ್ಬೋದು. ಮಹಿಷಾಖ್ಯ ಎಂಬುದಾಗಿ ಬಂದ ಉದ್ದೇಶ ನೀರಿಂದ ಬಂದಿದ್ದಲ್ಲ ವಿದ್ಯುನ್ಮಾಲಿ. ಆತನು ಮೋಸದಿಂದ ಕೊಲಿಸಿದ್ದೀರಿ. ಅವನ ಮಗ ತಂದೆಯ ಸಾವಿನ ಸೇಡು ನಮಗೆ ಸ್ವರ್ಗ ಸ್ವಾಧೀನ. ನಿನ್ನ ಅಪ್ಪ ಬೆಪ್ಪನಲ್ಲಿ ಹೇಳುವುದಲ್ಲ, ನಿಮ್ಮನ್ನು ಸ್ವರ್ಗ
ವಿಚಾರ ಎಂದುಕೊಳ್ಳಬಹುದು ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರಣ ಅನೇಕ ವಿಧ ಯಾರದು ಮುಗೀತಾ? ಮುಗಿಲಿಕ್ಕೆ ಸ್ವಲ್ಪ ಉಂಟು. ಇದು ಉಂಟಾ? ಉಳಿದದ್ದು ಸ್ವಲ್ಪ ಉಂಟು. ಹೇಳು. ಪಾಪಿ ನನಗೆ ಕಿವಿ ಕೇಳಿಸ್ತದ ಯಾರು ಬಂದ ಹೊಡಿತಿ ನಿನ್ನದು ಇನ್ನೂ ಮುಗಿಲಿಲ್ವ? ಅಲ್ಲ ಈಗ ಮುಗಿತಾನೆ. ದೂರದಲ್ಲಿದ್ದವ ನೀನು ಓಡಾಡಿಕೊಂಡು ಬಂದಿದ್ದಿ ನಿಜ. ಏನು ಬಂದಂತಹ ಕಾರಣ? ಗಡಿಬಿಡಿ. ಗಡಿಬಿಡಿಯ ಹೌದು. ನಿನಗೆಂತದ ಗಡಿಬಿಡಿ? ಮತ್ತೆ ಅವಸರವೇ. ಏನು ದೂರದಲ್ಲಿ ಕೆಲಸ ಇಲ್ವಾ ಅಲ್ಲಿ ನಿನಗೆ? ದೇವರಲ್ಲಿ ಕೆಲಸ ಉಂಟು. ಹಾ. ಅದು ಕುಳಿತುಕೊಳ್ಳಿ ಜಾಗ ಬೇಕಾ ಬೇಡ? ಅಷ್ಟು ದೊಡ್ಡ ಜಾಗ ಉಂಟು, ವಿಶ್ರಾಂತಿ ಕೊಠಡಿ ಉಂಟು, ನಿನಗೆ ಏನು ಸಾಕಾಗುದಿಲ್ವಾ? ಎಂತದು ಹಾ. ಬರುವಾಗಲೂ ಇದು ಹಾ. ನಡೆ 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 ಅಂತ. ನಾಟ್ಯ ಹೌದು. ಯಾರ? ದೇವ್ರೆ ಹಾ. ಮತ್ತೆ ನನ್ನವರನ್ನು ಇಷ್ಟು ಮಾತಾಡೋದು ಜೋರು ಮಾಡೋದು ಯಾರು ಅಂತ ನೋಡುವುದಕ್ಕೆ ಮುಂದೆ ಹೋದ್ರೆ ಹಾ. ನಮ್ಮ ಮಹಾದ್ವಾರದ ಮುಂಭಾಗದಲ್ಲಿ ಬಹಳಷ್ಟು ದೊಡ್ಡ ಸೇನೆ. ಸ್ವರ್ಗಲೋಕಕ್ಕೆ ಸೇನೆಯನ್ನು ಹೊಸತಲ್ಲ ಹೌದು. ಯಾರೆಂಬುದಾಗಿ ವಿಚಾರಿಸಿದೆಯಾ? ವಿಚಾರಿಸಕ್ಕೆ ಯಾರಲ್ಲಿ ವಿಚಾರಿಸಿದ ಮುಂದೆ ಹೋಗಿ ನೋಡ್ತಾ ಇದ್ರೆ ಹಾ. ಬಂತಲ್ಲ ಒಂದು ಕೋಣ. ಏಯ್! ಏನು ತಪ್ಪಿಸಿಕೊಂಡು ಬಂದದ್ದ? ಹೌದು. ನೀನು ಸುಮ್ಮನೆ ಬಿಟ್ಟದೆ ಯಾಕೆ? ಓಡಿಸ್ಬೇಕಿತ್ತು. ಓಡಿಸುವಂತ ಕೋಣ ಅಲ್ಲ, ಮತ್ತೆ ಇದು ಮಾತಾಡುವ ಕೋಣ. ಮಾತಾಡುವ ಕೋಣವೇ ಮತ್ತೆ ಹೀಗೂ ಉಂಟೆ? ಇರಬಹುದು ಅಂತ ನಾವೆಲ್ಲ ಯೋಚನೆ ಮಾಡಿದ್ವಿ. ಯಾರಂತೆ? ಮತ್ತೆ ಹೋಗಿ ಮಾತಾಡಿಸುವಾಗ ಗೊತ್ತಾಯ್ತು ಹಾ. ಮಾಲಿನಿ ಸುಕುಮಾರ ಮೈಸೂರವನೇ ಬಂದಿದ್ದಾನೆ. ವಿದ್ಯುನ್ ಮಾಲಿಯ ಮಗ. ಹೌದು. ಬಂದ ಉದ್ದೇಶ ಹೇಳಿದವಾಗ ಹೇಳಿದ ಹಾ. ತಂದೆಯನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಇವ ಬಂದ್ರೆ ಹಾ. ಜೊತೆಯಲ್ಲಿ ಸಂಕಟಾಗಟ್ಟೆ. ಶಂಕಜಾಗಟೆಯ ನಮ್ಮಲ್ಲಿ ಯಾವುದಕ್ಕೂ ಕಡಿಮೆ ಇಲ್ವೋ ಯಾವುದು? ಶಂಕಜಾಗಟೆಗೆ? ಅವತ್ತು ಬಂದವರು ಹಳೆ ಅಪರಾಧಿಗಳು. ಹೌದು. ಶಂಕಾಸುರ, ದುರ್ಗಾಸುರ, ಬಿಡವಾಸುರ, ಜೊತೆಯಲ್ಲಿ ತಿರ್ತು ಶಿಕ್ಷುರಾಸುರ ಅವರು ಬಂದ ಉದ್ದೇಶ ಅವರಿಗೆ ಸ್ವರ್ಗವಾದಿನ ಇವರಿಗೆ ತಂದೆಯನ್ನು ಕೊಂದ ಸೇಡ.
ಎನ್ನುವಂತಹ ವಿಷಯ ಲೋಕ ತಿಳಿಯುವುದಕ್ಕಾಗಿ ಡಂಗುರ ಸಾರಬೇಕು. ಸೂರ್ಯಚಂದ್ರರಾದರೂ ರಾಜ್ಯವಿಲ್ಲ, ಸತ್ಯದ ಹಾಗಿಲ್ಲ. ಮೀರಿ ನಡೆದ್ರೆ ತಲೆ ಕೊಡಬೇಕಾಗಿ ಕಾಳಗವನ್ನು ಮಾಡಿ ಆಯಾಸ ಪಟ್ಟಿದ್ದೇವೆ. ವಿಶ್ರಾಂತಿ ಬೇಕು. ಪ್ರೀತಿಯ ಕಲಾಭಿಮಾನಿ ಬಂಧುಗಳ ವಿಜ್ಞಾಪನೆ. ಕಾರ್ಯಕ್ರಮದ ಮಧ್ಯದಲ್ಲಿ ರಸಭಂಗವನ್ನು ಉಂಟು ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ. ಇಂದಿನ ಸೇವಾಕರ್ತರಂತ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕುಡುಪು KHB ಲೇಔಟ್ ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಹಾಗೇನೆ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮಗದೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವರಡಿ ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಸಜಿಪ ಮೂಡ ಎಂಬಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಅನ್ನುವಂಥ ಪುಣ್ಯ ಕಥಾಭಾಗವನ್ನು ಆಚರಿಸಲಿಕ್ಕಿದ್ದೇವೆ. ಆದ್ದರಿಂದ ಎಲ್ಲಾ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಲಿಕ್ಕೆ ಭಾಗವತರಲ್ಲಿ ಅಪ್ಪನೆಯನ್ನು ಬೇಡಿಕೊಳ್ಳುವುದು ಯಕ್ಷಗಾನ ಮುಂಗಿಲಿ. ನೋಡಿದಿರ ನಮ್ಮ ಪರಿಸ್ಥಿತಿ ಹೇಗಾಗಿ ಹೋಯಿತು. ಕೂಳನಾದಂತಹ ಮನುಷ್ಯರಲ್ಲಿ ಕಾಳಗವನ್ನು ಕೊಟ್ಟೆವು, ಪರಿಣಾಮ ಸೋಲಾಗಿ ಹೋಯಿತಲ್ಲ. ಕನಕ ಭವನದಲ್ಲಿ ರಂದಿಸಬೇಕಾದ ನಮ್ಮ ಸತಿಯರೆಲ್ಲ ಇಂದು ಗುಹೆಗಳಲ್ಲಿ ಅಡಗಿ ಕುಳಿತವರಿದ್ದಾರೆ. ನಮ್ಮ ಪರಿಸ್ಥಿತಿ ನೋಡಬಾರದೆ ಗಿರಿ ಕಾಲಗಳಲ್ಲಿ ಅಲೆದಾಡ್ತಾ ಇದ್ದೇವೆ ನಾವು. ಇದಕ್ಕೆಲ್ಲ ಮೂಲ ಕಾರಣ ಏನು? ಬ್ರಹ್ಮದೇವರು ಕೊಟ್ಟಂತಹ ವರಬಲದಿಂದ ಕೊಪ್ಪಿದ್ದಾನೆ ಮಹಿಷದಾನವ. ಹಾಗಾಗಿ ಬ್ರಹ್ಮದೇವರೇ ನಮ್ಮ ಸಮಸ್ತ ವಿಚಾರವನ್ನು ಕೇಳಿಕೊಂಡ್ರೆ ಏನಾದ್ರೂ ದಾರಿ ತೋರಿಸಿ ಯಾರು ಸತ್ಯದ ಕುಮತಿ ಮಾಹಿ ಜಾನು ಜನು ನಡೆ ತಂದೆ ಅಮಿತಾವಾದ ಮಾಮ ಭಕ್ತಿ ಬುದುತ್ತು ಕಮಲ ಸಂಬಳ ಎಲ್ಲರೂ ಎದ್ದೇಳಿ ಬಂದ ಕಾರಣ ಸ್ಪಷ್ಟವಾಗಿ ಹೇಳಿ. ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು ದೇವರೇ. ನಿನ್ನಿಂದಲೇ ವರವನ್ನು ಪಡೆದಂತಹ ದುಷ್ಟ ಮಹಿಷದಾನವ ಕೊಬ್ಬಿದ್ದಾನೆ. ನಮ್ಮನ್ನೆಲ್ಲ ದೆಸೆಗಡಿಸಿದವರಿದ್ದಾನೆ, ವಿಧ ವಿಧವಾಗಿ ಹಿಂಸಿಸುತ್ತಾ ಇದ್ದಾನೆ. ಹಾಗಾಗಿ ದಾರಿ ಕಾಣದೆ ನಿಮ್ಮ ಬಳಿ ಓಡೋಡಿಕೊಂಡು ಬಂದಿದ್ದೇವೆ. ದಾರಿ ತೋರಿಸುವೆ. ಮಾಧವನಂದಿಗೆ ಆದುದ ನಾಮದು ಸೂದನ ನಡಿಯಲಿ ಖೇದನೆ ಭಿನ್ನಯಿಸುವ ಖಿನ್ನರಾಗಬೇಡಿ. ಇದಕ್ಕೆಲ್ಲ ಪರಿಹಾರವನ್ನು ಸೂಚಿಸುವುದಕ್ಕೆ ಬೇಕಾಗಿ ನಾವೆಲ್ಲರ ಜೊತೆಯಾಗಿ ಮಾಧವನಲ್ಲಿಗೆ ಹೋಗುವ. ಅವನೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಬಳಿ ಬಳಿದಿರಾಗಿ ಮುರಹರ ನಡೆ ತರಲು ಚರಣಕ್ಕೆ ವರ್ತಿಸಿ ಹರಿಹರವಾಗಿ ಶಂಕರ ದೇವರಿಗೆ ನಮೋ ನಮಃ. ಸರ್ವದೇವ ನಮಸ್ಕಾರ. ಕೇಶವಂ ಪ್ರತಿಗೆ ಏನು ಭಾವಯ್ಯ ಮಧ್ಯಪಥದಲ್ಲೇ ಭೇಟಿಯಾದಿರಲ್ಲ? ಏನು ಮಾಡುವುದು ಹೇಳಿ ಭಾವಯ್ಯ. ದುಷ್ಟ ಮಹಿಷನ ಬಾಧೆ. ಆ ಬಾಧೆಯಿಂದ ಕೈಲಾಸದಲ್ಲಿ ಬರಿದೆ ಕುಳಿರುವುದಕ್ಕೆ ಕೈ ಸಾಲದೆ
ನಿಮ್ಮನ್ನು ಹುಡುಕುತ್ತಾ ಹೊರಟೆ ಪರಿಹಾರಕ್ಕಾಗಿ. ಬರುವಾಗ ಮಧ್ಯದಲ್ಲಿ ನೀವೇ ಭೇಟಿಯಾದಿರಿ. ಮುಂದಿನ ದಾರಿಯನ್ನು ನೀವು ಸೂಚಿಸಿ. ಸರಿ, ನಾವಿಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡೋಣ. ಚಂದ್ರಕಾಂತ ಶಿಲೆ ಕಾಣ್ತಾ ಇದೆ, ಕುಳಿತು ಯೋಚನೆ ಮಾಡಿ. ನಳಿನ ಭವ ಸುರರ ನೊಡಗುಂಡು ವೈಕುಂಠವು ಕಾಣದಿರಲು ವೈಕುಂಠದಲ್ಲಿ ಶ್ರೀಹರಿ ಕಾಣುತ್ತಾ ಇಲ್ಲ. ಬಳಿಕ ಕೈಲಾಸ ಕೈತರಲಾದ ಪುರಹರ ಇಲ್ಲದಿರೇ ಕೈಲಾಸದಲ್ಲಿ ಶಿವ ಕಾಣುತ್ತಾ ಇಲ್ಲ. ಕಳವಳಿಸ ಬಳಿಕವರು ದುಹಿರಾತ್ರಿಯಲ್ಲಿ ಹರಿಹರ ಕಳವಳಗೊಂಡಿದ್ದೀರಿ, ಹೇಳಿದಿರ ಶರೀರವಾಣಿ. ಹರಿಹರ ರೀವರು ದುಹಿನಾದ್ರಿಯ ತುದಿಯಲ್ಲಿರುವಂತಹ ಚಂದ್ರಕಾಂತ ಶಿಲೆಯಲ್ಲಿ ಪಂಡಿತರಾಗಿದ್ದಾರೆ ಎನ್ನುವ ಹಾಗೆ. ಆ ಕಡೆಗೆ ಹೋಗೋಣ. ಪ್ರಬಲ ಕಾರಣವುಂಟು ಪರಾಕಿ. ಏನು? ಮಹಿಯಲ್ಲಿ ಮಹಿಷನಾಮಕರು ನನ್ನಿಂದಲೇ ವರವನ್ನು ಪಡೆದು ಪ್ರಮತ್ತನಾಗಿ ಲೋಕ ವ್ಯವಸ್ಥೆಯನ್ನು ಹಾಳುಗೆಡುತ್ತಾ ಸುಮನಸರ ದುಃಖಕ್ಕೆ ಕಾರಣನಾಗಿದ್ದಾನೆ. ಲೋಕ ಕಂಟಕನಾದಂತಹ ಅವನನ್ನು ಪರಿಹರಿಸುವುದಕ್ಕೆ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದೇವಿಯ ಶಕ್ತಿಯನ್ನು ಹೊರಗೆ ಒದಿಸುವುದಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರ ಮೂಲನಾಶಕ್ಕಾಗಿ ಬ್ರಹ್ಮದೇವಸನ್ನೇ ಹೊರಗಿದೆ. ಸಕಲ ದೇವತೆಗಳ ತೇಜಸ್ಸನ್ನೇ ಹೊರ ಹಾಕಿದ್ದೇನೆ. ಮುಖದಿಂದ ಬಲಡಿಯ ಬೇಡ ಚಾಲು ದಿಕ್ಕವಾದ ಕರ ತೇಜವುದಾಗುತ್ತಲೇ
ಹೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ಜಯ ತಾಳಿ ಧೈರ್ಯವ ಸುಲಭ ಮುಖ್ಯರು ಬೇಡ ಬಾಳ ಭಕ್ತ ಕಷ್ಟವ ಕೇಳಿ ಬ್ರಹ್ಮ ನಾರಾಯಣ ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದ ನಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಮಂಡಲಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪೋಲಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮೊದಲಾಲಿಸು ಕೂಳ ಮಾಹಿಜೋ ವಿಧಾತ ಇತ್ತಿಹವರ ಬಲದಿ ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದೂ ಅರ್ಥವಾಗುವುದಿಲ್ಲ. ಶೋಣಿತಾಪುರದರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತಹ ಮಾಹಿಷನೆನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರಬಲಗಳನ್ನು ಪಡೆದುಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತ ನಟ್ಟುಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿಟ್ಟಿದೆ. ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತಹ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟ ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ಮಹಿಷನನ್ನು ನಾಶಗೊಳಿಸಿ ರಕ್ಷಣೆ ಕೊಂಡು ವರಗಳನ್ನು ಪಡೆದು ಮದಾಂಧನಾಗಿ ಮೆರೆಯುತ್ತಾ ಇದ್ದಾನೆಯೇ, ಅಂತಹ ದುರ್ಳ ಮನುಷ್ಯನನ್ನು ವಧಿಸಿ ಲೋಕಕ್ಕೆ ಸೌಖ್ಯವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಶಕ್ತಿ ಸದೆಯ ತಾಳಿ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡುಹಿ ಅವರತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಎನ್ನಲು ಜಯ ಜಯ ಸಕಲ ಮಣಿಯರು ವಿಶ್ವಕರ್ಮನು ಘನ
ಭೂಷಣ ವಸನ ಅಪ್ಪಿಸಲು ವಿಶ್ವಕರ್ಮನು ಭೂಷಣ ವಸನ ಅರ್ಪಿಸಲು ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬ ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೇ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯೇನು ಆಯಿತು, ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡ್ವೆ? ಏನನ್ನು ಅರ್ಪಿಸೋಣ? ಕರದ ಚಕ್ರಮ ಚಕ್ರಾಯುಧವನ್ನು ತ್ರಿನಯ ತ್ರಿಶೂಲ ಕನಕಗರ್ಭನು ಬ್ರಹ್ಮದಂಡವನಿದ್ದು ವಂದಿಸಲು ವಿನಯದಿಂದಲೇ ಸುಲಭ ಕುಲಿಶವ ಶಕ್ತಿಯಾಯುಧ ಮಣಿದು ಮಾತೆಯ ಪದದಳಿರಿಸುತ್ತ ನದಿಗಳು ಬಯಲು ಸುಮನಸರೇ, ಖಳವನಿಗೆ ಅಮ್ಮನಿಗೆ ಆಯುಧದ ಅಗತ್ಯ ಉಂಟು ಅನ್ನುವ ಹಾಗಲ್ಲ. ನಮ್ಮ ಕರಗಳ ಆಯುಧಗಳು ಅಮ್ಮನನ್ನು ಹೊಂದಿಕೊಳ್ಳಲಿ ಎನ್ನುವಂತಹ ಉದ್ದೇಶದಿಂದ ಎಲ್ಲವನ್ನೂ ಮಾತಿಗೆ ಸಮರ್ಪಿಸಿದ್ದಾಯಿತು. ಹಾಗೆಂದು ರಣಕಡವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತಹ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನುವ ಹಾಗೆ ಆಡಿದ್ದಾರಲ್ಲ.
ಅದಕ್ಕೆ ನಾರಿ ಕೊಂದು ಕೆಡಹಿದ್ದಾಳಂತೆ. ನಾರಿಯ ಪೌರುಷದ ಪರೀಕ್ಷೆಯಾಗಬೇಕು. ನಡಿ. Yeah!
ನಮಾಮಿ महिषासुरमर्दिनी महिषमर्दिनी तुम हवाई जगदनाथी पार्वती महिषासुरमर्दिनी ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಮೂಲವನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳಮೈಷರ ಶಿರವನ್ನೇ ಭುವಿಗೆ ಚಂಡಾಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿಯೆಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸುತ್ತೇನೆ. ನಾಕದ ಪೀಠ ನನಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ, ಇನ್ನು ಮುಂದೆ ಕಷ್ಟ ಬಂದ್ರೆ ನಾನೇನು ಮಾಡ್ಬೇಕಮ್ಮ? ನೇರವಾಗಿ ಇಂದು ಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ನಾನೇ ದುರ್ಗೊಳಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಮತ್ತೆ ಕಾಲ ತಲೆಗೆ ಶೋಷಿತ ಪಟ್ಟಣವನ ಶುಭ ಸಾಧನ ಬೀಗ ಸಭೆಗಳು
ದ್ವಾರಕ ಇರುವಂತಹ ಸ್ಥಳ ಶುಂಭ ನಿಶುಂಭ ಎಂದು ಹೇಳಿದ್ದೇವೆ. ಬಂದಂತ ಕಾರ್ಯ ಶುಂಭದ ಪ್ರಪಂಚದ ಮುಖವನ್ನು ಕಂಡವರು ಶುಂಭ ನಿಶುಂಭರು ನಾವೇ ಇದ್ದೇವೆ. ಅನುಜ, ಜೀವನದಲ್ಲಿ ಉತ್ತಮ ಸಾಧನೆಯ ಮೂಲಕ ಉತ್ತಮವಾದಂತಹ ಶ್ರೇಣಿಯನ್ನು ಸೇರಬೇಕು. ಮೂರು ಲೋಕ ನಮ್ಮ ಹೆಸರನ್ನು ಕೇಳುವಾಗ ಶರಣಾಗಬೇಕೆಂಬಂತಹ ಆಸೆ ನಮ್ಮದಾಗಿತ್ತು. ಅದಕ್ಕಾಗಿ ಗುರುಗಳಾದಂತಹ ಶುಕ್ರಾಚಾರ್ಯರಲ್ಲಿ ಬೇಕಾದ ರೀತಿಯ ವಿದ್ಯಾಭ್ಯಾಸ, ಆಮೇಲೆ ಈ ಶೋಣಿತದ ಅಧಿಕಾರ, ಸುಖದಿಂದ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಜನಬಲವಿದೆ, ಸೇನಾ ಬಲವಿದೆ, ಎಲ್ಲವೂ ಇದ್ರೆ ಏನು ಪ್ರಯೋಜನ ಹೇಳು? ನಮ್ಮದಾದಂತಹ ಸಾಧನೆ ಅದು ಪೂರಕವಾಗಿ ಬರುವುದಿಲ್ಲ. ನಾವು ನಮ್ಮದಾದಂತಹ ಸಾಧನೆಯನ್ನು ಲೋಕಮುಖದಲ್ಲಿ ತೋರಿಸಬೇಕಂತ ಇದ್ರೆ ಆ ದೈವ ಬಲದ ಕೊರತೆ ಇದೆ. ಅದಕ್ಕಾಗಿ ನಾವು ಮಾಡಿದ ಸಾಧನೆ ಏನು ತಪ್ಪ? ಉದ್ದೇಶದಿಂದ ನೇರವಾಗಿ ಕಾರಣವನ್ನು ಸೇರಿದೆವು. ಅಜರನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದೆವು. ಧರೆಯ 7 ಜರಿಂದ 3 ಮೂರ್ತಿಗಳಿಂದ ಮರಣವೇ ಬಾರದಂತಹ ವರವನ್ನು ಪಡೆದೆವು. ವರ ಸಿಕ್ಕಿದ ತಕ್ಷಣವೇ ನೇರವಾಗಿ ಪಾತಾಳಕ್ಕಿಳಿದೆವು. ಉರಗದೆರಡೆಡೆ ಅಲ್ಲಿರುವ ವಜ್ರವೈಡೂರ್ಯವನ್ನು ನಮ್ಮ ಭಂಡಾರಕ್ಕೆ ತಂದೆವು. ಅಷ್ಟು ಮಾತ್ರವಲ್ಲ, ಧರಣಿ ಪಾಲನ ದರ್ಪವನ್ನೇ ಅಡೆರಿ ಅಲ್ಲಿಯ ಲೋಕವನ್ನು ಸ್ವಾಧೀನ ಮಾಡಿಕೊಂಡೆವು. 2 ಲೋಕವು ನಮ್ಮದಾಗಿದೆ. ಮುಂದೇನಣ್ಣ?
ಸ್ವಾಧೀನ ಮಾಡಿ ನಮ್ಮದಾದಂತಹ ಅಧಿಕಾರವನ್ನು ಲೋಕಮುಖದಲ್ಲಿ ತೋರಿಸಿದೆವಂತಾದ್ರೆ ನಮ್ಮನ್ನು ಮೀರುವವರು ಯಾರು ಇಲ್ಲ. ತಡ ಮಾಡುವುದು ಯೋಗಿ ಅಲ್ಲ, ನೇರವಾಗಿ ಸ್ವರ್ಗ. ಸರಿಯಾಗಿ ಕೇಳು. ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಸುಮ್ಮರಾದ ನಾವೇ ದಾರಿಯನ್ನು ಮಾಡಿದ್ದೇವೆ. ಸ್ವರ್ಗದ ಬೀಜವನ್ನು ನಮ್ಮ ಪಾದಕ್ಕೆಪ್ಪಿಸಿ ತಪ್ಪು ಬಂದರೆ ಒಳ್ಳೆಯದು, ಇಲ್ಲವಾದ್ರೆ ನಿನ್ನ ತಲೆಯನ್ನು ಒಂದೊಂದು ಸ್ವರ್ಗಲೋಕಕ್ಕೆ ಬರ್ತದೆ ಪುಣ್ಯಾತ್ಮ, ಒಂದೊಂದು ಅದು ಹಾಗೆ ನಿನಗೆ ತೋರುದು. ನೀನಾಗಿ ಬರಿಸಿಕೊಳ್ಳುವುದಲ್ಲ, ನಾನಾಗೆ ಬಡಿಸಿಕೊಳ್ಳುವುದು ಹೇಗೆ? ಮತ್ತೆ ಈ ಸ್ವರ್ಗದಲ್ಲಿ ಇರುವಂತಹ ಸುಖ ಭೋಗಗಳನ್ನು ನೀನೊಬ್ಬನೇ ಅನುಭವಿಸುವುದ? ನಾವೆಲ್ಲರೂ ಒಂದೇ ಅಲ್ವಾ? ಯಾರು ಬರ್ಬೇಕಂತ ಹೇಳಿದಾರ? ಬಂದಾಗ ನೀನು ಕೊಡ್ಬೇಕಲ್ಲ? ಕೊಡುದಿಲ್ಲ. ಕೊಡದಿದ್ರೆ ನಮಗೆ ಪ್ರಯೋಗ ಮಾಡ್ಬೇಕಾಗ್ತದೆ. ಒಳ್ಳೆಯ ಮಾತಿನಿಂದ ಹೇಳ್ತಾರೆ, ನಾಕವನ್ನು ಒಪ್ಪಿಸು, ನನ್ನ ದಾಸನಾಗಿ ಕಾಲ ಕಳೆದ್ರೆ ನಿನಗೆ ಒಳ್ಳೆದು ಮಗನೇ. ನಿನ್ನ ದಾಸ ಮತ್ತೆ ನಾನು, ಮತ್ತೆ ಕನಸು ಕಾಣಬೇಡ ಆಯ್ತಾ? ಕೊಡುದಿಲ್ವಾ? ನಿನ್ನನ್ನು ಎಳೆದ ಹಾಕ್ತದೆ.
ಇಲ್ಲಿಗೆ ಬಂದಿದ್ದೇವೆ. ನೀನು ನಾಕದ ಪೀಠದಿಂದ ಇಳಿದು ಇಲ್ಲಿವರೆಗೆ ಬಂದಿದ್ದೀಯಲ್ಲ, ಇಲ್ಲಿಂದಲೇ ಓಡಿಸ್ತೇನೆ ಮಗನ. ಬಂದು ಇಷ್ಟು ಉದ್ದ ಎಳ್ದಿದ್ದಾನೆ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ತಿರುಗಿ ತಿರುಗಿ ನೋಡಿ ಓಡ್ತಾ ಇದ್ದಾನೆ. ನಮ್ಮವರೆಲ್ಲರೂ ಕೂಡ ಬಹಳ ಬಹಳ ಸಂತೋಷದಿಂದಿದ್ದಾರೆ, ಮೆರೆಯುತ್ತಾ ಇದ್ದಾರೆ. ಇವತ್ತುಂಟು ಮತ್ತೆ ನಾಲ್ಕದ ಪೀಠ ನಮ್ಮ ವಶವಾಗಿದೆ, ನಮ್ಮ ಅಧಿಕಾರ, ನಮ್ಮ ಆಸೆ ಈಡೇರಿಸಿದೆ. ಹಾಗಂತ ಇರುವಾಗ ಕೆಲವರು ಇನ್ನೂ ಕೂಡ ನಾವು ಅಧಿಕಾರಕ್ಕೆ ಬಂದದ್ದು ಗೊತ್ತಾಗಿಲ್ಲ ಅಂತ ಗೊತ್ತಾಗ್ತದೆ. ನೋಡಿ ಯಾರವರಿಬ್ಬರು ಸೂರ್ಯಚಂದ್ರರೇ, ನಿಲ್ಲಿ ನಿಲ್ಲಿ, ನಮ್ಮ ಅಪ್ಪನಿಲ್ಲದೆ ಸಂಚರಿಸುವಾಗಿಲ್ಲ. ತಪ್ಪಿ ನಡೆದರೆ ಜತನ ಋಷಿ ಮುನಿಗಳೇ, ಯಾಗ ಯಜ್ಞವು ಶುಂಭಾಣಿ ಶುಂಭರ ಹೆಸರಿನಲ್ಲಿ ನಡೆಯತಕ್ಕದ್ದು. ಅಷ್ಟು ಮಾತ್ರವಲ್ಲ, ಅರ್ಪಣ ತರ್ಪಣ ಎಲ್ಲವೂ ಶುಂಭಾರ್ಪಣ. ಹೇಗೆ ನಮ್ಮ ಹೋರಾಟ ಬಹಳ ದಿನದ ಹೋರಾಟ, ಮತ್ತೆ ಹೋರಾಟದ ಪರಿಣಾಮವಾಗಿ ಕಂಡುಕೊಂಡಿದ್ದೇವೆ ನಾವು. ಹಾಗಿರುವಾಗ ಸಮಾಜದ ಸುರಿಯುತ್ತಾ ಉಂಟು. ಏನು ಮಾಡೋಣ ಹೇಳು? ಈ ಸ್ವರ್ಗದ ಸುಖ ನಮಗೆ ಅನುಕೂಲವಲ್ಲ. ನೋಡಿದ್ದನ್ನೇ ನೋಡುವುದು. ನಮ್ಮವರಿದ್ದಾರಲ್ಲ ಕೆಲವರು ಕೆಲಸ ಇಲ್ಲದವರು, ಅವರಿಗೆ ಇಲ್ಲಿಗೆ ನೇಮಿಸುವ. ನಾವು ಶೋಣಿತದಲ್ಲಿರುವ ಮೆರಿಯುತ್ತಲಿರಲಿ ಕಾನೂನಿಗೆ ಮರುಪತಾತು ಮಾನದ ನೆರಬಿಯ ಮುಳಗುಂಡು, ಮರುಪದ ಸುಮನದ ನೆರಬಿಯ ಮುಳಗುಂಡು, ಹುಡುಕೂತ ನೋಡಲಿದ ಮನದೇ ಉರುಳ ಏನು ಮಾಡಲಿ? ಏನು ಮಾಡುವುದು? ಶುಂಭನಿ ಶುಂಭನಲ್ಲಿ ಕಾಳಗವನ್ನು ಕೊಟ್ಟೆ, ಪರಿಣಾಮ ಸೋಲಾಗಿ ಹೋಯಿತಲ್ಲ. ಸ್ವರ್ಗಲೋಕವನ್ನು ಆಡುತ್ತಾ ಇದ್ದಾರೆ, ನಾವೆಲ್ಲ ಗಿರಿ ಕಾಲದಲ್ಲಿ ಅಲೆದಾಡ್ತಾ ಇದ್ದೇವೆ. ನಮ್ಮ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಎಂಬುದು ಅರ್ಥವಾಗುವುದಿಲ್ಲ. ಈ ಹಿಂದೆ ಆದಿಮಾಯೇ ಹೇಳಿದಂತಹ ಮಾತು, ಕಷ್ಟ ಬಂದಾಗ ತುಹಿಣಗಿರಿಗೆ ಬಂದು ಇಷ್ಟದಿಂದ ವಧಿಸಿ ಎನ್ನುವ ಹಾಗೆ. ತಡ ಮಾಡುವುದಲ್ಲ, ಅಮ್ಮನನ್ನೇ ಪ್ರಾರ್ಥಿಸ್ತೇನಂತೆ. ಪೂಜಿಸಿದನು ನಿರ್ಜರದಿರಿಯ, ಪೂಜಿಸಿದನು ಮಾಯೆಯ.
ಅಮ್ಮ ಜಗವ ಪಾಲಿಸುವ ಮಾತೆಯ ರಾಜೇಶ್ವರಿಯ ಚರಣ ಸಾರೋಜವೊಬ್ಬನು ತಂದೆಯು ದಿವಿರಾಜ ನಮವಿದ ಬಂದೆ ಎಂದನೇ ಪೂಜಿಸಿದನು ಮಾಯೆಗೆ ನಿರ್ಜರ ಹೃದಯ ಪೂಜಿಸಿದನು ಮಾಯೆಗೆ ಅಮ್ಮ ಜನನಿಗೆ ಪೂಜಿಸಿದನು ಮಾಯೆಗೆ ಆದಿಶಕ್ತಿ ಮಹೇಶ್ವರಿ ಯೋಗ ಜಯ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಎಳೆಯ ಸುರಪಾಲ ಗೋಳು ಗುಟ್ಟುವುದೇಕೆ ಕೂಳ ಮಹಿಷ ನಿಮ್ಮದು ಚೋದಿಸಿ ನಾಗವನ್ನಾಡುತ್ತಿರಲು ಕಾಲ ಆನಯ ಶಕ್ತಿದಿನು ಎಳೆಯ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸೋಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತಹ ಇನ್ನ ಮುಖ ಇದ್ದು ನಿಶಾ ಕಮಲದಂತೆ ಬಾಡಿ ಹೋಗಿದೆ ಅಲ್ಲ ಮಗನೇ. ಹೌದಾ? ಏನಾಯ್ತಪ್ಪ? ಅಮ್ಮ ಜನನೀ ಭಿನ್ನಗ ಧನುಜ ಮಹಿಷಯೂತೆ ಘನ ಶುಂಭನು ಅಮ್ಮ ಜನನೀ 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 ಭಿನ್ನಾಗ ಧನುಜ ಮಹಿಷಯೂತೆ ಘನ ಪರಾಕ್ರಮಿ ಶುಂಭನು ಘನ ಪರಾಕ್ರಮಿ ಶುಂಭನು ಅನುಬರದಲ್ಲಿ ಸುರರನ್ನು ಸೋಲಿಸುತ್ತ ಅನುಬರದಲ್ಲಿ ಸುರರನ್ನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಕಳದು ಜನನಿಗೆ ಭಿನ್ನಾಗ ತನುಜ ಮಹಿಷಗಿಂತ ಘನ ಪರಾಕ್ರಮಿ ಶುಂಭನು ಅಮ್ಮ ಜನನಿ ಜನನಿ ಕೇಳು ಜನನಿ ನನಗೆ ಬಂದಂತಹ ಕಷ್ಟವನ್ನು ಯಾವ ರೀತಿ ಹೇಳಿಕೊಳ್ಳಲಿ ಎಂಬುದು ಅರ್ಥವಾಗುತ್ತಾ ಇಲ್ಲವಮ್ಮ. ಏನಾಯ್ತಪ್ಪ? ನೀನೇ ದುಷ್ಟ ಮಹಿಷರನ್ನು ಒದಿಸಿಕೊಟ್ಟವಳು, ಪುನರಪ್ಪಿ ಸ್ವರ್ಗದ ಪೀಠವನ್ನು ಒದಗಿಸಿಕೊಟ್ಟವಳು ಹೌದು. ಸರಿ. ಆ ಬಳಿಕ ಶೋಣಿತಾಪುರವನ್ನು ಆಳುವಂತಹ ಶುಂಭರೆನ್ನುವಂತಹ ದಾನವರು ನಾಕಕ್ಕೆ ದಾಳಿಯನ್ನು ಕೊಟ್ಟರಮ್ಮ. ಪರಿಣಾಮ ಸೋಲಾಗಿ ಹೋಯಿತು ತಾಯೇ. ಹೌದೇ? ಮಹಿಷನಿಗಿಂತ ಅಧಿಕ ಪರಾಕ್ರಮಿಯವರಾಗಿದ್ದಾರೆ. ಸ್ವರ್ಗಲೋಕವನ್ನು ಈಗ ಪಾಲಿಸುತ್ತಾ ಬರ್ತಾ ಇದ್ದಾರೆ. ನಮಗೆ ಕಷ್ಟ ಬಂದೊದಗಿದೆ ತಾಯೇ. ಆ ದುಷ್ಟ ಖಳನನ್ನು ನಿಗ್ರಹಿಸಿ ನಮ್ಮನ್ನು ನೀವೇ ರಕ್ಷಿಸಬೇಕು. ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ
ನಿರವಿಯನ್ನು ಪೊರೆಯುವೆನು ನಿಮ್ಮನು ನಿರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆತಿ ನಿಜವನು ತುಹಿನಗಿರಿಯೊಳಗಿರುತ್ತ ಮರೆತಿ ನಿಜವನು ತುಹಿನಗಿರಿಯೊಳಗಿರುತ್ತ ನಿನ್ನೆಯ ಹರುಷದ ಎಂದೆನು ಹರುಷದ ಎಂದೆನು ತ್ರಿದ ಶರೀಕರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವನ್ನು ನುಡಿದನು ಸುರಪ ಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಷ್ಟರವರೆಗೆ ನಾವೆಲ್ಲಿರ್ಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಖಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ನೀವೆಲ್ಲರೂ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ ಅಳಬೇಡ. ಆಯ್ತಾ? ವಿಶ್ರಾಂತಿಯನ್ನು ಪಡಿ. ಅಳುವ ಮನದರಿವು ಅಳುವ ಸುಮನ ಸರಿಂಗೆ ಧೈರ್ಯ ಬತಿರುಗಿ ಬಳಿಕ ಶಕ್ತಿರು ಬಳಿಕ ಶಕ್ತಿರು ಕ್ಷಣದೊಳಗೆ ಬಲೆ ಸಿಗುತ್ತಿದೆ ತನ್ನ ಮನದೊಳಗೆ ಎಂದು ಯೋಚಿಸಿ ಮಗಮಾಗೆ ಮಗಮಾಗೆ
ಸುಂದರ ಮೋಹಿನಿ ತರಿಗೆ ಮಾಗಮಾಯೇ ಸುಂದರಂಗಮಗಳೇ ತಂದು ಕೌಶಿಕಿಯೋಗಿ ಸುಂದರಂಗಮಗಳ ತಳೆದಂದು ಕೌಶಿಕಿಯೋಗಿ ನಿಂದಳು ನಿಂದಳು ಮೆರವ ಕದಂಬ ತುಳಂದು ಹಿಂದಳು ಮೆರವ ಕದಂಬ ತುಳಂದು ಸರಿಯೇ ಮಗಮೋಯೇ ಅಲ್ವ ಸ್ವರಸರಿಗೆ ಧೈರ್ಯದ ಮಾತನ್ನು ರುಹಿ ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನಾನು ಯೋಚಿಸಬೇಕು. ಜಗನ್ಮಾತೆಯಾದ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರು ಯಾರನ್ನು ದೂರಿ ಪ್ರಯೋಜನ ಇಲ್ಲ ಸ್ವಾಮಿ. ನನ್ನ ಮಗನಾದ ಬ್ರಹ್ಮದೇವರಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡಮುಂಡರು ಬ್ರಹ್ಮದೇವರ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟುವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಬರಿ ಅಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗದವರು ಯಾರು ಇಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನಾಚ ಉಂಟೆ, ಇವರಿಗೆ ಮಣ್ಣಿನಾಚ ಉಂಟೆ? ಇಲ್ಲ. ಅಸುರರಿಗೆ ಆಸೆ ಎಂದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರ. ಸರಿ, ಅದರ ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮೆರಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕವ ನಾಮನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟೋಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುದು? ಯೋಚಿಸುವುದಲ್ಲ, ಒಂದು ಸಂಕಲ್ಪ ಮಾಡಿಬಿಡುತ್ತೇನೆ. ಏನಾಗುತ್ತದೆ ನೋಡುವ.
ನೂತನ ನೂತನ ಉಯ್ಯಾಲೆಯ ಏರುತ್ತ ಉಯ್ಯಾಲೆಯ ಏರುತ್ತ ಉಯ್ಯಾಲೆಯ ಏರುತ್ತ ಏರುತ್ತ ನೂತನ ಉಯ್ಯಾಲೆಯ ಏರುತ್ತ ಕ್ಷಣ ಮನ ಮನ ಕ್ಷಣ ಕ್ಷಣ ಮನ ಮನ ಅನುಪಮೆ ಪಾಡಿ ವನ ಮಧ್ಯದಿ ಕಾಂಚನದಿ ಶ್ರುತಿಸುವ ಕನಕದ ಉಯ್ಯಾಲೆ ಏರಿ ಕುಳಿತುಕೊಂಡು ಜ್ಞಾನವನ್ನು ಹಾಡುತ್ತೇನೆ, ತನುಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರು ಮೃಗಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಆಘಾಡಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮಕರನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡು ಸರಿಯಲ್ಲ. ಕಾಣುತ್ತುಂಟು ಕನಕದ ಉಯ್ಯಾಲೆ ಯಾರು ಬಿಡ್ತಾರೆ? ಎಲ್ಲವ ಸಂತಗಳು ಶೋಭಿಸುವ
ತಿರುಗಾಟವನ್ನು ಕೈಗೊಂಡಂತಹ ನಮಗೆ ಹಸಿವು ಬಾಧಿಸುತ್ತಾ ಇದೆ. ಉದರಾಗ್ನಿ ಇದರ ಪರಿಹಾರದ ದಾರಿ ಒಂದೇ, ಕದಂಬವನ ಬೇಟೆ. ಎಲ್ಲರಿಗೂ ತನ್ನುವ ಶ್ರಮವನು ಎಲ್ಲರಿಗೂ ತನ್ನುವ ಶ್ರಮವನು ಕಳೆಮೆಗೆ ದಿನ ಬರಲು 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 ಕದಂಬ ಬರುವುದಿಗೆ ಮಾಂಸವ ಮೆಲುತಲೆ 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 ಕಳರು ಹಾಗಾಗಿ ಮೇಲೆ ಬಿತ್ತುಕೊಂಡ ಅದು ಕುಡಿದದ್ದು ಹೆಚ್ಚಾದ್ರೆ ಹಾಗೆ ಹೌದಾ ಮತ್ತೆ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಕೀಳುವುದೇ
ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪ ಹೌದು ಅದೊಂದು ಹೇಳಿ ಸ್ವಲ್ಪ ಹೆಚ್ಚಾಗಿ ಹೋಯ್ತು. ನೀನು ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಎಲ್ಲ ಮುಗಿಯುವವರೆಗೆ ಬಿಡುವುದಿಲ್ಲ. ಎದುರೆದುರು ಕಂಡಾಗ ಹಸೆ ಬಿಡುವುದಿಲ್ಲ ತಮ್ಮ. ಮತ್ತೆ ಬಿಡ್ಲಿಕ್ಕಿಲ್ಲ ಅದು. ಸ್ವಲ್ಪ ಸ್ವಲ್ಪ ಹೆಚ್ಚಾಯ್ತು. ನಾವೇನು ಕುಡಿದದ್ದು? ರಕ್ತವನ್ನು ಕುಡಿದಿದ್ದೇವೆ. ನನ್ನಿಂದಲೇ ಏನು ಮಾಡಿದೆ? ಓ ದಾರಿಯಾಗಿ ಹೋದೆ. ಹೌದು. ಏನನ್ನು ತಿಂದೆ, ಏನನ್ನು ಕುಡಿದೆ? ಅಣ್ಣ ಇಬ್ಬರು ಜೊತೆಯಲ್ಲಿ ಹೋದ್ರೆ ಇಬ್ಬರಿಗೂ ಪ್ರಯೋಜನ ಆಗುವುದಿಲ್ಲ. ಯಾಕೆ? ನನಗೆ ನಿನಗೆ ಸಾಕಾಗುವುದಿಲ್ಲ ಇದ್ದಷ್ಟು. ಹಾಗಾಗಿ ಅದು ಸರಿ. ಈ ದಾರಿಯಲ್ಲಿ ಮುಂದೆ ಹೋದಂತಹ ಸಂದರ್ಭ ಲಾಭ ಆಯ್ತಲ್ಲಿ. ನನ್ನ ಕಣ್ಣಿಗೆ ಗೋಚರಿಸಿದ್ದು ಅಣ್ಣ ಹಂದಿ. ಯಾರ ಹಂದಿ? ಯಾರೇ? ನೀನು ಹಂದಿ ಅಲ್ಲ. ಮತ್ತೆ ನನ್ನ ಕಣ್ಣಿಗೆ ಗೋಚರಿಸಿದ್ದು ಹಂದಿ. ಹಂದಿಯನ್ನು ನೋಡಿದ್ದೆ ತಡ ಎಲ್ಲಿಲ್ಲದ ಹಸಿವು ಓಡಿ ಹೋದೆ. ಬಾಲದಲ್ಲಿ ಹಿಡಿದು ರಕ್ತ ಬೇರೆ ಮಾಂಸ ಬೇರೆ. ರಕ್ತವನ್ನು ಚೆನ್ನಾಗಿ ಕುಡಿದೆ. ಹೊಟ್ಟೆ ತುಂಬ ಮಾಂಸ ತಿಂದಿದ್ದೇನೆ. ಆಮೇಲೆ ನಿನ್ನ ನೆನಪಾಯ್ತು. ಹೊಟ್ಟೆ ತುಂಬಿದ ಮೇಲೆ ಅಣ್ಣನ ನೆನಪಾಯ್ತು. ಹಾಗಾಗಿ ನಿನಗೆ ತರ್ಲಿಲ್ಲ ಅಂತ ಭಾವಿಸಬೇಡ. ಏನು ತಂದಿದೆಯೋ? ಎಲುಬಿನ ಕಟ್ಟನ್ನು ತಂದಿದ್ದೆ. ಅಲ್ಲಿ ಹಿಂದೆ ನನಗೆ ಯಾಕೆ ಕೋಲಾಟ ಹಾಡುವುದಕ್ಕೆ ಪುಣ್ಯಾತ್ಮ? ಅದು ಕೋಲಾಟ ಆಡುವುದಕ್ಕಲ್ಲ. ಎಲುಬಲ್ಲಿ ಏನು ರುಚಿ? ಎಲುಬಲ್ಲಿ ಸತ್ತು ಉಂಟ. ಸ್ವಲ್ಪ ಕಾಯಿಸಬೇಕು. ಹೌದು, ಬೇಯಿಸಬೇಕು. ಬೇಯಿಸಿ 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 ಬೇಯಿಸಿದ ಮೇಲೆ ಕೊನೆಗೆ ಉಳಿದ ನೀರು. ಹೌದು, ಅದು ಸರಿಯಪ್ಪ. ನೀನು ಬಿಡ್ತೀಯ ಅದನ್ನು. ಅದನ್ನು ಬಿಡುವುದಿಲ್ಲ. ನನಗೆ ಇಷ್ಟವಾದಂತ ಮಾಂಸ ಎಲುಬು. ಸರಿ, ಈಗ ನೀನು ಏನು ಮಾಡಿದೆ? ಈ ದಾರಿಯಾಗಿ ಹೋದೆ. ಹೋಗ್ತಿರುವಂತ ಸಂದರ್ಭದಲ್ಲಿ ಕೇರಳದ ಕೇಸರಿ ಎದುರು ಹೋಗಿ ಬಂತು. ಕೇಸರಿ ಬರುತ್ತಿರುವಂತ ಸಂದರ್ಭದಲ್ಲಿ ಬಿಡುವ ಮಗನೇ ನಾನು. ಬಿಡುವ ಮಗ ಅಲ್ಲ ನೀನು. ಓಡಿ ಹೋದೆ, ಬಾಲಕ್ಕೆ ಕೈ ಕೊಟ್ಟೆ. ರಗ ರಗನೆ ತಿರುಗಿಸಿ ನೆಲಕ್ಕೆ ಬಡಿದೆ. ಆಮೇಲೆ ಎಲುಬು ಒಂದು ಕಡೆ, ಮಾಂಸ ಒಂದು ಕಡೆ, ರಕ್ತ ಒಂದು ಕಡೆ. ಎಲ್ಲ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬನ್ನು ಜಗಿದೆ. ಮತ್ತೆ ಭರ್ಜರಿ ಬೇಟ. ಯಾವುದನ್ನು ಉಳಿಸ್ಲಿಲ್ವಾ? ಎಲ್ಲ ಮುಗಿಸಿದ್ದೀಯಾ? ತೀರ್ಮಾನಿಸಿದ ಮೇಲೆ ಉಳಿಸುವಂತ ಜಾಯಮಾನವೇ ನಮ್ಮದಲ್ಲ. ಅದೊಂದು ನೀನಂತೂ ಉಳಿಸ್ಲಿಕ್ಕೆ ನನಗೆ ಸಾಕಾಗುವುದಿಲ್ಲ. ಬೇಟೆ ಆಡಿದ್ದೇವೆ. ನಮ್ಮ ಸರಿಯಾಗಿ ಗಮನಿಸಂತೆ. ಗಾಳಿಯ ಸಂತಾನ ಇಲ್ಲ. ನೀರು ಸುರಿತಾ ಉಂಟು. ನದಿಯಲ್ಲಿ ಹೋದಾಗಿ ಹೋಗ್ತಾನೆ. ಸಮಾಜದಲ್ಲಿ ಸುರಿತಾ ಉಂಟು. ಇದಕ್ಕೊಂದು ಪರಿಹಾರ. ಪರಿಹಾರ ಸ್ವಲ್ಪ ಗಾಳಿ ಗಾಳಿ ಹಾಕುವುದು. ಯಾರು ಗಾಳಿ ಹಾಕುವುದು? ನೀನು. ನನಗೆ ಈಗ ನಾನೀಗ ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವುದಕ್ಕೆ ಯಾರಿದ್ದಾರ? ನಿನಗೆ. ಮತ್ತೆ ಮೊದಲು ನೀನು ನನಗೆ ಹಾಕು. ಆಮೇಲೆ ಕೂಡಿದ್ರೆ ಮತ್ತೆ ಗಾಂಬ. ಕೂಡುವುದೆಲ್ಲ ಬೇಡ, ಸ್ವಲ್ಪ ಮುಂದೆ ಬಂತೆ. ನಾವೀಗ ನಮ್ಮಲ್ಲಿ ನಾವು ಯಾಕೆ ಚರ್ಚೆ ಮಾಡುವುದು? ಮತ್ತೆ ನಮ್ಮ ಅಡಿಯಾಳಾಗಿದ್ದಾನೆ ಮಾರುತ್ತ. ಅವನಿಗೆ ರಾಜ್ಯ ಮಾಡಿದ್ರೆ ಸಾಕು. ಸರಿ, ತಂಪಾಗಿ ಗಾಳಿ ಬೀಸ್ತಾನೆ. ಹಾಗಂತ ನಾವೀಗ ಇರುವುದೆಲ್ಲಿ? ಎಲ್ಲಿದ್ದೇವೆ? ತಪ್ಪಲ ಪ್ರದೇಶದಲ್ಲಿ, ತಗ್ಗು ಪ್ರದೇಶದಲ್ಲಿದ್ದೇವೆ. ಗಾಳಿ ಬರ್ತದ? ಇಲ್ಲಪ್ಪ. ಗಾಳಿ ಮೇಲ್ಮುಖವಾಗಿ ಹೋಗ್ತಾರೆ. ಹಾಗಾಗಿ ನಾವೇನು ಮಾಡುವ? ತುಹಿನಾಗಿರಿಯ ತುತ್ತ ತುದಿ ಏನು? ಮಗನೇ
ತಮ್ಮ ಆ ಆ ಆ ವಾಣಿಜಿ ಪರಿಯಲಿ ವಾಣಿಜಿ ಪರಿಯಲಿ ವಾಣಿಜಿ ಪರಿಗಣಿ ವಾಣಿಜಿ ಪರಿಗಣಿ ಕಾನನ ದಿದೆಗಾಗಿ ಬಂದು ಕಾನನ ದಿದೆಗಾಗಿ ಬಂದು ಕಾನನ ದಿದೆಗಾಗಿ ಬಂದು Did they get me?
ದಿಕ್ಕಾಗಿ ಬಂತು ಈ ಕಾನನ ದಿಕ್ಕಾಗಿ ಬಂತು ತಾನು ರಸಗಳಿಂದ ಕಾರಣ ಪದಗಳಿಂದ ತಿರುಗಬೇಕು ದೂತ ನಿಗಂತೋ ದಾನ ಪಾಠಗಳು ಶ್ರಮ ಜಲ ಮಾಯವಾಗಿ ಹೋಗಿದೆ. ಎಲ್ಲಿ ಮಾಯ ಆಗಿದೆ ಅಂತ ಗೊತ್ತಿಲ್ಲಪ್ಪ. ಮತ್ತೆ ನಮ್ಮ ಸೇವೆಯನ್ನು ಮಾಡುತ್ತಾ ನಿಷ್ಠೆಯಿಂದ ಮಾಡಿದ್ದಾನೆ. ಅರೆ ಕ್ಷಣದಲ್ಲಿ ಗಾಳಿಯ ಜೊತೆಯಲ್ಲಿ ಇಂಪಾದ ಸ್ವರವನ್ನು ಕೇಳಿದೆಯ ಏನೋ ಒಂದು ವಿಶೇಷ ಕೇಳ್ತಾ ಉಂಟು. ಇದು ಪಕ್ಷಿಗಳ ಇಂಚರ ಆಗಿರಬಹುದಾ? ಇಂಚರ ಅಲ್ವಾ? ಮತ್ತೆ ಸಾಧ್ಯವೇ ಇಲ್ಲ. ಇಲ್ಲದೆ ಹೋದ್ರೆ ಪಕ್ಷಿಗಳ ಇಂಚರ ಈ ರೀತಿ ಹೇಳಿದೆ. ಈ ಕಾಡಿನಲ್ಲಿ ಅದೆಷ್ಟೋ ಮೃಗಗಳು ಉಂಟು. ಮೃಗ ಆ ಕ್ರೂರ ಮೃಗಗಳ ಗರ್ಜನೆ ಆಗಿರಬಹುದಾ? ಗರ್ಜನೆ ಕೇಳ್ತಾ ಉಂಟು. ಹೌದು. ಆದ್ರೆ ಈ ರೀತಿಯಾಗಿ ಲಯಬದ್ಧವಾಗಿ ಹಿಂಬಾಗಿ ಕೇಳಬೇಕಿದ್ರೆ ಮೃಗಗಳ ಗರ್ಜನೆ ಅಲ್ಲ. ಮತ್ಯಾವುದು? ತಿಳಿದೆ ಏನು ತಿಳಿದೆ? ವೀಣೆಯ ಸ್ವರ. ವೀಣೆ. ಈಗ ಮೀಟುದು ಯಾರ? ಮೀಟುದಕ್ಕೆ ಬರಿದ್ದಾರೆ ಯಾರು? ಆ ಬ್ರಹ್ಮನ ರಾಣಿ ಶಾರದೆ ಈ ಕಡೆಗೆ ಬಂದು ಚೆನ್ನಾಗಿ ವೀಣೆಯನ್ನು ಮಿಟ್ಟುತ್ತಾ ಇದ್ದಾಳೆ. ಈಗ ಬಂದದ್ದು ಬ್ರಹ್ಮನ ರಾಣಿ ಶಾರದೆ. ಅಯ್ಯೋ ದೇವರ, ನಮ್ಮಮ್ಮ ಶಾರದೆ. ಹಾಗಂತ ಶಾರದೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಾರದೆ ಗಾನ. ಆದ್ರೆ ಬ್ರಹ್ಮನ ಸೃಷ್ಟಿಯ ಕಾರ್ಯ ದಿನ ಒಂದಕ್ಕೆ 84 ಲಕ್ಷ ರಾಶಿಗಳ ಸೃಷ್ಟಿಯನ್ನು ಆತ ಮಾಡ್ತಾನೆ. ಹೌದಪ್ಪ. ಆತನ ಸೃಷ್ಟಿಯ ಕಾರ್ಯದಲ್ಲಿ ಈಕೆ ಸಹಕಾರ ಇಲ್ಲದೆ ಹೋದ್ರೆ ಆತನ ಸೃಷ್ಟಿಯ ಕಾರ್ಯ ಎಲ್ಲ ಅಸ್ತವ್ಯಸ್ತವಾಗಿ ಹೋಗ್ತದೆ. ಕೆಲವರು ಕಣ್ಣು ಸರಿದ್ರೆ ಬಾಯಿ ಸರಿ ಇರುವುದಿಲ್ಲ, ಕೈ ಸರಿದ್ರೆ ಕಾಲು ಸರಿ ಇರುವುದಿಲ್ಲ, ಎಲ್ಲ ಸರಿ ಇದ್ರೆ ಅವನಿಗೆ ತಲೆಯೇ ಸರಿ ಇರುವುದಿಲ್ಲ. ಹಾಗಾಗಿ ಈಗ ಇದನ್ನು ಹಾಡುವಂತಹ ಸಮರ್ಥರು ಈ ಭೂಲೋಕದವರಂತೂ ಅಲ್ಲ. ಭೂಲೋಕದವರಲ್ವೇ? ಹಾಗಂತ ಹೇಳುದಿದ್ರೆ ಹೆಣ್ಣು ಮಕ್ಕಳ ಸ್ವರ ಅಂತೂ ಅಲ್ಲವೇ ಅಲ್ಲ. ಹೆಣ್ಣು ಮಕ್ಕಳ ಸ್ವರ ಅಲ್ಲಪ್ಪ. ಮತ್ತೆ ಅರ್ಥ ಇಷ್ಟು ಸುಂದರವಾಗಿ ಹಾಡುವಂತಹ ವ್ಯಕ್ತಿಗಳು ಗಂಡು ಮಕ್ಕಳು ಅದೆಷ್ಟೋ ಮಂದಿ ಇದ್ದಾರೆ. ಗಂಡಸರು? ಹೌದಪ್ಪ. ಯಾರವರು? ಇಲ್ಲಿಯವರಲ್ಲ, ಭೂಲೋಕದವ. ಕುದುರೆ ಮುಖದ ಒಬ್ಬ ಇದ್ದಾನೆ. ಯಾರು ಗೊತ್ತಾ? ತುಂಪುರು
ಇದು ಏನು ತಿಳಿಯಬೇಕೆಂದು ಇದು ಏನು ತಿಳಿಯಬೇಕೆಂದು ಪಡುವರು ಏನು ತಿಳಿಯಬೇಕೆಂದು ಇದು ಸುಂದರವಾದಂತಹ ಹಾಡು. ಈಗ ಹಾಡುವುದು ಯಾರು ಹಾಗೆ ಪ್ರಶ್ನೆ ಬರ್ತಾ ಉಂಟು. ಇದಕ್ಕೆ ಸರಿಯಾದಂತಹ ಉತ್ತರ ನನಗೆ ಗೊತ್ತಿದೆ. ಇದು ಭೂಲೋಕದವರಲ್ಲ ಅಂತ ಹೇಳ್ತಾ ಇದ್ದೇನೆ. ಈಗ ದೇವಲೋಕದವರಂತ ಹೇಳುವಾಗ ನಿನ್ನ ಮನದಲ್ಲಿ ಪ್ರಶ್ನೆ ಬರಬಹುದು, ಯಾರಾಗಿರಬಹುದು ಎನ್ನುವ ಹಾಗೆ. ಒಬ್ಬ ಇದ್ದಾನೆ, ದೇವಲೋಕದ ಸುಧರ್ಮ ಸಭೆಯಲ್ಲಿ ಹಾಡುವವ, ಕುದುರೆ ಮುಖ ಉಳ್ಳವ. ಆ ತುಂಬುರ ಇಲ್ಲಿಗೆ ಬಂದಿದ್ದಾನೆ. ತುಂಬುರ ಏನ ತುಂಬುರ ಬರೋದವೇನು? ಮತ್ತೆ ಚಂಡಮುಂಡರ ಪ್ರವೇಶ ಆಗಿದೆ ಅಂತ ತಿಳಿದರೆ ಸಾಕು. ಈ ಕಡೆ ತಲೆಮಾಡಿ ಮಲಗುವ ಜಾಯಮಾನವೇ ಉಣದಲ್ಲ. ಹೌದಪ್ಪ, ಸುಮ್ಮರು ಬರುವಾಗಲೇ ಓಡಿ ಹಾಕ್ತಾರೆ. ನಮ್ಮ ಅಗ್ರಜವರು ಹೋಗ್ತಾರೆ. ಈಗ ನಾವು ಹೋಗುವಾಗ ಹೇಳುವುದೇ ಬೇಡ, ನಾವು ಬರುವಾಗ ಕೇಳುವುದು ಬೇಡಪ್ಪ. ಹಾಗಂತ ಇನ್ನೊಬ್ಬ ಇದ್ದಾನೆ, ಹೆಸರಿಗೆ ನಾರದ, ಕರೆದಲ್ಲಿಗೆ ಬಾರದ, ಗಾನ ವಿಶಾರದ, ಅವನೊಮ್ಮೆ ಶಾರದ. ಆ ನಾರದ ಇಲ್ಲಿಗೆ ಬಂದಿದ್ದಾನೆ. 3 ಮುಕ್ಕಾಲುಗಳಿಗೆ 3 ಲೋಕವನ್ನೇ ಸಂಚರಿಸುವಾತ. ಹೌದು, ಆ ನಾರದ ತಮ್ಮ ಏನ ಬರ್ಲಿಕ್ಕಿಲ್ಲ. ಯಾಕೆ? ದಕ್ಷ ಬ್ರಹ್ಮನಿಂದ ಅವನಿಗೆ ಶಾಪ. ಹೇಗೆ? ಜೀವನದಲ್ಲಿ ತಿರುಗಾಟವೇ ಬಗೆಯಲ್ಲಿ. ಹಗಲಂತ ಇಲ್ಲ, ರಾತ್ರಿ ಅಂತ ಇಲ್ಲ, ನಿತ್ಯ ಸಂಚಾರಿ. ಯಾವತ್ತು ನೋಡಿದ್ರು ತಿರುಗಾಟ. ಹಾಗಂತ ಹೇಳುದಿದ್ರೆ ತುಂಬುರ ಅಲ್ಲ,